ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಈ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮೂರಿನ ಜಾಣೆಯರನ್ನು ನಾವು ಪರಿಚಯಿಸ್ತೇವೆ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಕುಂದಾಪುರ ಅಂದಾಕ್ಷಣ ಕರಾವಳಿಯ ಒಂದು ಭಾಗ ಅಂತ ನಮಗೆಲ್ರಿಗೂ ಗೊತ್ತಿದೆ. ಆದರೆ ಕುಂದಾಪುರದ ವಿಶೇಷತೆ ಏನು ಅಂದರೆ ಅದು ಅವರ ಭಾಷೆ ಅಂತ ಹೇಳ್ಬೋದು. ಕುಂದಾಪುರ ಭಾಷೆಯಲ್ಲಿ ಮಾತನಾಡುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಆದರೆ ಆ ಭಾಷೆಯನ್ನು ಬಳಸಿಕೊಂಡು ಉಳಿಸಬೇಕು ಅಂತ ಎಲ್ಲರನ್ನು ನಗಿಸುವವರು ಕೆಲವರು ಮಾತ್ರ. ಅಂಥ ಒಂದು ಕರ್ತವ್ಯ ಇರುವಂಥದ್ದು ಕಲಾವಿದರಿಗೆ ಮಾತ್ರ. ಅಂಥ ಕಲಾವಿದೆ ನಮ್ಮ ಜೊತೆಗಿದ್ದಾರೆ, ಲಿಖಿತಾ ಶೆಟ್ಟಿಯವರು. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಕುಂದಾಪುರ ಕನ್ನಡದವರದ್ದು ಭಾಷೆ ಚಂದ ಅಂತ ಹೇಳ್ಬೋದು. ಅದು ಕೂಡ ನೀವು ಈಗ ಒಂದು ಆ ಕುಂದಾಪುರ ಕನ್ನಡ ಮಾತಾಡ್ತಾ ಹಲವಾರು ನಾಟಕಗಳನ್ನು ಪ್ರದರ್ಶಿಸಿದ್ದೀರಾ. ಮೊದಲನೇದಾಗಿ ಕೇಳಬೇಕಾದ್ರೆ ಒಂದು ಜರ್ನಿ ಅನ್ನೋದು, ಸ್ಟಾರ್ಟಿಂಗ್ ಅನ್ನೋದು ಇರ್ತದೆ. ಸ್ಟಾರ್ಟಿಂಗಲ್ಲಿ ನೀವು ಮೊದಲನೇದಾಗಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಹಾಗೆ ನಾನು ಈಗ ಮುಂದೆ ಹೋತ ನಾನು ಕುಂದಾಪುರ ಕನ್ನಡದಂಗೆ ಮಾತಾಡಿದೆ. ಯಾಕಂದರೆ ನನಗೆ ನನ್ನ ಭಾಷೆ ಅಂತ ಹೇಳಿದ್ರೆ ಅದರಲ್ಲಿ ಹಿಡಿತಾ ಇದ್ದಷ್ಟು ನನಗೆ ಬೇರೆ ಇದರಲ್ಲಿ ಹಿಡಿತಾ ಸ್ವಲ್ಪ ಕಡಿಮೆ, ಇಲ್ಲ ನಳಿಯಲ್ಲ, ಬಟ್ ಅದು ನಂಗೆ ಭಾರಿ ಖುಷಿಯಾದ ಭಾಷೆ. ಹಾಗಾಗಿ ನಾನು ಕುಂದಾಪುರ ಕನ್ನಡದಂಗೆ ಮುಂದೆ ಹೋತೆ. ನಂದು ಶುರುವಾದ ಹೇಳಕ್ಕೆ ಹೋದಿದ್ರೆ ಪ್ರೈಮರಿ ಶಾಲಾ ಜೀವನದಿಂದ ನಾನು ಶುರುವಾಯಿತು. ಅಷ್ಟೊತ್ತಿಗೆ ಒಂದಿಷ್ಟು ನಾಟಕ, ಡಾನ್ಸು ಅಂತ ಹೇಳ್ಕೊಂಡು ಆ ಸರ್ ಹತ್ರ ಪೆಟ್ಟು ತಿಂದು ಅದೆಲ್ಲ ಒಂದು ನೆನಪು. ಅದಾದ ನಂತರ ಒಂದು ತುಂಬ ನಾಟಕಗಳಾಯಿತು. ಸತ್ಯವಾನ್ ಸಾವಿತ್ರಿ, ಸತ್ಯ ಹರಿಶ್ಚಂದ್ರ, ಹಾಗೆಲ್ಲ ನಾಟಕ ಮಾಡ್ಕೊಂಡು ಬಂದಾಳು. ಅದಾದ ನಂತರ ಹೈಸ್ಕೂಲಲ್ಲೂ ಒಂದು ಚಂದ್ರಹಾಸ ಚರಿತ್ರೆ ಅಂತ ಹೇಳಿ ಬಂತು. ಅದರಲ್ಲೂ ಕಾಮಿಡಿ ರೋಲಿಗೆ ಶಿಫ್ಟ್ ಆದೆ. ಸೊ ಅದೊಂದು ತುಂಬ ಬೇಜಾರಿನ ವಿಷಯ ಆಗಿತ್ತು ಆ ಹೊತ್ತಿಗೆ. ಸೊ ಅಂದರೆ ಅಷ್ಟು ತನಕ ಮೇನ್ ರೋಲ್ ಮಾಡ್ಕೊಂಡು ಬಂದಳು. ಆ ಏಜಿಗೆ ಅದೊಂದು ಬೇಜಾರಿದ್ದೇ ಇರತ್ತು. ಸೊ ಶಿಫ್ಟ್ ಕೂಡ ಅವ್ರು ಸರ್ ಹೇಳ್ರು, ನಾನು ಒಂದೇ ಸಮನೆ ಮರಗ್ತಾ ಇದ್ದೆ ಅವ್ರ ಹತ್ರ ಹೋಯ್ಕೊಂಡು, ನಂಗೆ ಆ ರೋಲ್ ಬೇಡ ಅಂತ ಹೇಳ್ಕೊಂಡು. ಅದಕ್ಕೆ ಅವ್ರು ಹೇಳ್ರು, ಇಲ್ಲ ನೀನು ಅದಕ್ಕಿಂತ ಟೆನ್ಷನ್ ಮಾಡ್ಕೊಂಡ್ಬೇಡ, ನಿನ್ನ ರೋಲ್ ಕಂಡು ಯಾರು ಒಳ್ಳೆ ಲೈಕ್ ಇಲ್ಲ ಅಂದೇಳಿ ಹೇಳದಿದ್ರೆ ನಾನು ಇನ್ನು ನಾಟಕ ಮಾಡೋದೇ ಇಲ್ಲ ಬೇಕಾದ್ರೆ ಆ ಲೆವೆಲ್ಗೆ ಅವ್ರು ನಂಗೆ ಪ್ರಾಮಿಸ್ ಕಾನ್ಫಿಡೆಂಟ್. ಅವ್ರಿಗೆ ಅದು ಏನು ಧೈರ್ಯನೋ ನಂಗೆ ಗೊತ್ತಿಲ್ಲ, ಅಷ್ಟು ಧೈರ್ಯದಂಗೆ ಅವ್ರು ಹೇಳಿದ್ರು. ನೀನು ಮಾಡಿದ ಕ್ಯಾರೆಕ್ಟರ್ ನಿನ್ನ ಜೊತೆ ಹಿಂದೆ ಮುಂದೆ ಕಲ್ತಾರೆ, ಎಲ್ಲರೂ ನೆನ್ಪಿಟ್ಕಂತಾರೆ ಕಾಣ್ಬೇಕಾರೆ ಅಂದೇಳಿ ಹೇಳ್ಕೊಂಡು ಅವ್ರು ಹೇಳಿದ್ದೀರ. ಅದು ನಿಜ ಆಯಿತು. ಇವತ್ತಿನ ತನಕ ಆ ಮದನನ ಪಾತ್ರ ಅಂದು ಆ ನಾಟಕ ಹೈಸ್ಕೂಲ್ ಜೀವನದಲ್ಲಿ ನನ್ನ ಹಿಂದೆ ಮುಂದೆ ಕಲ್ತಾರೆ ಎಲ್ಲರಿಗೂ, ಆ ಮದನ ಮಾಡ ನೀನೇ ಅಲ್ಲ ಆಗಳಿಕೆ ಅಂದೇಳಿ ಹೇಳ್ಕೊಂಡು ಇವತ್ತು ಸಹ ನನ್ನ ಭಾಷೆ ಹೋಗಬೇಕು ಬರಬೇಕು ಆ ಥರ ಅಂದ್ರೆ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ಕೊಂಡು ಆ ಥರ ನಾಟಕದ ಒಂದು ಭಾಷೆ ಬೇರೆ ಇರುತ್ತೆ. ಅದು ನಮ್ಮ ಈ ನಾರ್ಮಲ್ ಈ ನಮ್ದು ಭಾಷೆ ಥರ ಬರ್ತಿಲ್ಲ. ಅದು ಬಾಯ್ಪಾಠ ಕಲ್ತು ಆಗಳಿಗೆಲ್ಲ ಅದು ಭಯಂಕರ ಇಂಟ್ರೆಸ್ಟ್. ನಾಟಕ ಡಾನ್ಸ್ ಎಲ್ಲ ಅಂತ ಹೇಳಿದ್ರೆ ತುಂಬ ಇಂಟ್ರೆಸ್ಟ್. ಸೊ ಅದೊಂದು ಹೋಯ್ತು ಅಷ್ಟೊತ್ತಿಗೆ. ಅದು ಅದರ ನಂತರ ಮತ್ತೆ PUC ಆಯಿತು, ಅದರಲ್ಲೆಲ್ಲ ಒಂದೊಂದು ಸಣ್ಣ ಪುಟ್ಟ ಆಯಿತು. ಮತ್ತು ಅದರ ನಂತರ ಮದುವೆ ಆಯಿತು. ಮದುವೆ ಆದ ನಂತರ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಡಿಗ್ರಿ ಆದ ನಂತರ ಮತ್ತೆ ಅದು ಮಕ್ಕಳು ಅದು ಇದು ಅಂತೇಳಿ ಫುಲ್ ಬ್ರೇಕ್ ಆಯಿತು. ಬ್ರೇಕ್ ಆದ ನಂತರ ಅದ್ರ ಬಗ್ಗೆ ಆಲೋಚನೆ ಹೊರಟೋಯ್ತು. ಆ ನಾಟಕ ಅದು ಇದೆಲ್ಲ ತಲೆಯಲ್ಲೇ ಇರಲ್ಲ. ಅದಾದ ನಂತರ 2019 ಆಕಾಶವಾಣಿ ಕಾರ್ಯಕ್ರಮಕ್ಕೊಂದಕ್ಕೆ ನಮ್ಮ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಫೋನ್ ಮಾಡಿ ಕರೀತರು. ನಮ್ಮ ಕುಂದಾಪುರ ಕನ್ನಡದ ಒಂದು ಬರೀ ಹೈಲೆ ಅಂದೇಳಿ ಹೇಳ್ಕೊಂಡು ಹೈಲೆ ಅನ್ನೋಕ್ಕೆ ಒಂದು ಪ್ರೋಗ್ರಾಮ್ ಮಾಡ್ತಿತ್ತು. ಅದಕ್ಕೆ ಒಂದು ಕಾಮಿಡಿ ಶೋ ಈ ನಾಟಕ ಥರನೇ ಅದೆಲ್ಲ ಆಕಾಶವಾಣಿ ಮಾತಾಡ್ಕೊಂಡು ಹೋಪ ಅಂತ ಬರೀ ಹೈಲ್ ಮಾರ್ರೆ ಅನ್ನಡಿ ಹೇಳಿ. ಸೊ ಅದಕ್ಕೆ ನಿಮ್ಗೆ ವಾಯ್ಸ್ ಬೇಕು, ನಿಮ್ಗೆ ಕುಂದಾಪುರ ಕನ್ನಡ ಲೈಕ್ ಇತ್ತು, ಬನ್ನಿ ಅನ್ನಡಿ ಹೇಳಿ. ಸರಿ ಅನ್ನಡಿ ಹೇಳಿ ಆ ಸುರಿಗೆ ಹಂಗೇನೋ ಕರೆದಿದ್ದೆ. ನಂಗೆ ಕರೆಕ್ಟ್ ನೆನಪಿತ್ತು. ಅದು ಊರಂಗಿದ್ದಿದ್ದೆ. ಊರಿಂದ ನಂದು ಮತ್ತೊಬ್ಬರು ಫ್ರೆಂಡನ್ನು ಕರ್ಕೊಂಡು ಬಸ್ಸಂಗೆ ಬಂದು ಆಕಾಶವಾಣಿಗೆ ವಾಯ್ಸ್ ಕೊಟ್ಟು ಅದೇನೋ ಹಾಪದೆಗೂ ಸಹ ನನ್ನ ಮನಸ್ಸಿಗೆ ಅಂತ ಒಂದಕ್ಕೆಲ್ಲ ಕರೆದಿರಿ ಇನ್ನೇಗಳಿಗೂ ಕರೀತ್ರ ಅಂದೇಳಿ ಹೇಳ್ಕೊಂಡು. ಆದ್ರೆ ಅದು ನನ್ಗೆ ಲೆಕ್ಕ ಅಥವಾ ಅವ್ರಿಗೆ ನನ್ನ ಮೇಲೆ ನಂಬಿಕೆನ ಗೊತ್ತಿಲ್ಲ. ಅದಾದ ನಂತರ ಕಂಟಿನ್ಯೂ ಆಯ್ತು ಬರೀ ಹೈಲೆ ಕಾರ್ಯಕ್ರಮ. ಅದ್ರಂಗೆ ನಂದೇ ಸ್ಕ್ರಿಪ್ಟು ಬಂತು, ನನ್ನ ವಾಯ್ಸ್ ಬಂತು, ನನ್ನ ಬರೆಯೋ ಜರ್ನಿ ಸಹ ಅಲ್ಲಿ ಸ್ಟಾರ್ಟ್ ಆಯ್ತು. ಓಕೆ, ಹಾಗಾದ್ರೆ ನೀವು ಕೂಡ ಒಂದು ಸ್ಕ್ರಿಪ್ಟ್ ಆಗಿರ್ಬೋದು, ಒಂದು ಕತೆ ಕವನ ಎಲ್ಲ ಎಪಿಸೋಡ್ ತರ ಮಾಡ್ತೀರಾ? ನಾನು ನನ್ನದೇ ಇದರಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಥಾ ಮಾಲಿಕೆ ಅಂತಾನೆ ಒಂದು ಹೆಸರು ಕೊಟ್ಟು ಯೂಟ್ಯೂಬ್ ಚಾನಲ್ ಮಾಡಿದೆ. ಅದರಲ್ಲೂ ಕೆಲವೊಂದು ಫ್ರೆಂಡಿದ ಕವನ ಅಥವಾ ನನ್ನ ಕವನ ಅಂತ ಹೇಳ್ಕೊಂಡು ಬರೆದು ಹಾಕಿದೆ, ಓದಿ ಹೇಳಿದೆ.
ನನ್ನ ವಾಯ್ಸಲ್ಲಿ ಓದಿ ಹೇಳಿದೆ. ಮತ್ತೆ ಕಥಾ ಮಾಲಿಕೆಯಲ್ಲಿ ಒಂದು ಅನುರಾಗ ಮಾಲೆ ಅಂತೇಳಿ ಒಂದು ಕಥೆನ ಎಪಿಸೋಡ್ ಲೆಕ್ಕದಲ್ಲಿ ಮಾಡಿ ಒಂದು ಮೇ ಬಿ 5-6 ಎಪಿಸೋಡ್ ಥರ ಮಾಡಿ ಅದನ್ನ ಹಾಕಿದೆ. ಇನ್ನೂ ಒಂದು ಕತೆ ಬರಿತಾ ಇದ್ದೆ, ಅದಕ್ಕೆ ಎಲ್ಲೋ ಮಧ್ಯೆ ಒಂದು ಸ್ವಲ್ಪ ಸ್ಟಕ್ ಆಯ್ತಾ, ಹಂಗೆ ಪೆಂಡಿಂಗ್ ಇತ್ತು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದನ್ನು ಪೋಸ್ಟ್ ಮಾಡ್ತಾ ಇದ್ದೆ. ಓಕೆ, ನೀವು ಬರ್ದಂತಹ ಒಂದು ಯಾವ್ದಾದ್ರು ಕತೆ ಎಪಿಸೋಡ್ ಆಗಿರ್ಬೋದು, ತುಂಬಾನೇ ನಿಮ್ಗೆ ಮನಸ್ಸಿಗೆ ಮುಟ್ಟಿ ನೀವು ಬರ್ದಂತಹದ್ದು ಯಾವ್ದಾದ್ರು ಇದ್ರೆ? ಮಗನ ಮನಸ್ಸು ಅಂತ ಹೇಳ್ಕೊಂಡು, ಅದು ಇನ್ನು ವಾಯ್ಸ್ ಓವರ್ ಆಗಲಿಲ್ಲ, ಪ್ರತಿಲಿಪಿಯಲ್ಲಿ ಪೋಸ್ಟ್ ಮಾಡಿದೆ. ಮಗನ ಮನಸ್ಸು ಅಂತ ಹೇಳ್ಕೊಂಡು ಅದೊಂದು ಕತೆ ಬರ್ತಿದೆ. ಅದರಲ್ಲೂ ಒಂದು ಅಮ್ಮ ಮಗನ ಸಂಬಂಧ. ಮಗ ಫಾರಿನಲ್ಲಿ ಬೇರೆ ಎಲ್ಲ ಹೋಗಿ ಕೆಲಸ ಮಾಡ್ತಾ ಇರ್ತಾ, ಅವನ ಹೆಂಡತಿ ಅವನ ಮಕ್ಕಳು ಅಂತ ಹೇಳ್ಕೊಂಡು ಅದೇ ಜೀವನ ಇರ್ತ. ಅವನ ಅಮ್ಮನ ಹುಷಾರಿಲ್ಲದೆ ಇದ್ದಾಗ ಮಗಳು ಫೋನ್ ಮಾಡಿ ಹೇಳ್ತಾಳೆ, ಅಕ್ಕ ಈಗ ಅಮ್ಮಂಗೆ ಹುಷಾರಿಲ್ಲ, ನೀನು ಬಾ ಅಂತೇಳಿ. ಅವನು ಇಲ್ಲ, ಬಪ್ಕಾತಿಲ್ಲ ಅಂತ ಹೇಳ್ಕೊಂಡು ಅಷ್ಟೊತ್ತಿಗೆ ಅವಳು ಹೇಳ್ತಾಳು, ಅಮ್ಮ ಅಂದೇಳಿ ಹೇಳ್ಕೊಂಡು ನಿನ್ಗೆ ಎಷ್ಟು ಮಾಡಿದಾಳು ಅವಳು, ಅದು ನಿನಗೆ ತಲೆಯಲ್ಲಿಲ್ಲ ಅಂತ ಹೇಳ್ಕೊಂಡು ಒಂದಿಷ್ಟು ಮಾತು ಹೇಳ್ತಾಳೆ. ಅದಾದ ನಂತರ ಇದಾಯ್ತು, ಫೋನ್ ಕಟ್ ಆಯ್ತು. ಅವನು ಫುಲ್ಲು ಓಲ್ಡ್ ಮೆಮೊರೀಸ್, ಅಮ್ಮನ ಜೊತೆ ಏನೆಲ್ಲ ಮಾಡಿದ ಅದೆಲ್ಲ ಮೆಮೊರಿಗೆ ಹಾಪ್ ಅಂತ ಒಂದು ಸೀನ್ ಬತ್ತು ಕತೆ ಎಲ್ಲ. ಅದಾದ ನಂತರ ಅವ್ನು ಹೆಂಡತಿ ಹತ್ರ ಜಗಳ ಮಾಡ್ಕೊಂಡು ಹೆಂಡತಿ ಹತ್ರ ಹೇಳ್ತಾ, ನಿನ್ನ ಮುಂದಿನ ದಿನಗಳಲ್ಲಿ ನಿನ್ನ ಮಕ್ಕಳು ನಿನ್ನನ್ನು ಹೀಗೆ ಹೇಳದಿದ್ರೆ ಅಮ್ಮನ ನೋಡಬೇಡ ಅಂತೇಳಿ ಅವರ ಮನೆ ಅವರಿಗೇನೋ ಹೆಂಡತಿಯಾಗಿ ಬಂದವ್ರು ಹೇಳಿದರೆ ನೀನು ಹೆಂಗೆ ಫೀಲ್ ಮಾಡ್ತೆ, ಥಿಂಕ್ ಮಾಡ ನಡಿ. ಅದಾದ ನಂತರ ಹೆಂಡತಿ ಸರಿ ಮನೆಗೆ ಹೋಪ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅವರು ಎಲ್ಲಿವರೆಗೆ ಅಂತೇಳಿ ಆ ತಾಯಿ ನನ್ನ ಸ್ಟೋರಿಯನ್ನು ನಾನು ಮೆನ್ಷನ್ ಮಾಡಿದಂಗೆ ಅಂತ ಹೇಳಿದ್ರೆ, ಬೇರೆ ಒಬ್ಬರನ್ನ ಯಾರನ್ನೋ ಕರೆದು ಇದು ನಿನ್ನ ಮಗ ಬಂದಿದ ಅಂತೇಳಿ ಆ ಹುಡುಗನ್ನ ತಾಯಿ ಹತ್ರ ಕೂರಿಸ್ದಾಗಳಿಕೆ ಆ ತಾಯಿ ಹೇಳ್ತಾಳೆ, ಇದು ನನ್ನ ಮಗ ಅಲ್ಲ ಅಂತ ಹೇಳ್ಕೊಂಡು ಆ ಒಂದು ಟಚ್ಚಲ್ಲೇ ಗೊತ್ತಾಪಂತ ಒಂದು ಫೀಲ್ ಅದು ಸ್ಟೋರಿಯಲ್ಲಿತ್ತು. ಪ್ಲಸ್ ಅದಾದ ನಂತರ ಮಗ ಹೋಗಿ ಮಾತಾಡಿ ಅಪ್ಪನ ಹತ್ರ ಸಾರಿ ಕೇಳಿ, ಮನೆಯಲ್ಲಿ ಸಾರಿ ಕೇಳಿ, ಅಮ್ಮನ ಹತ್ರ ಹೋಗಿ ಇಲ್ಲ ಈಗ ಡಾಕ್ಟರ್ ಹತ್ರ ಹೋಗುವ ಅಂತ ಹೇಳ್ಕೊಂಡು ಎಲ್ಲ ಹೇಳಿ ಆದ ನಂತರ ಅವಳ ಹೀಗೆ ಕೈ ಹಿಡ್ಕೊಂಡಿರೋದು ಅಲ್ಲೇ ಥಂಡಿ ಆಗ್ಬಿಡ್ತೆ. ಅಂದರೆ ಅಮ್ಮ ತೀರಿ ಹೋಗಿರ್ತಾಳೆ ಆ ಹೊತ್ತಿಗೆ. ಅಂದರೆ ಅವನಿಗೆ ಆ ಮೂಮೆಂಟ್ ತನಕನೂ ಅದಕ್ಕಿಂತ ಸ್ವಲ್ಪ ಮುಂಚೆ ಬುದ್ಧಿ ಬಂದಿದ್ರೆ ಅಮ್ಮ ಬದುಕ್ತಿದ್ಲೇನೋ. ಆದರೆ ಅವನು ಬುದ್ಧಿ ಬಂದಿದ್ದು ಲೇಟ್ ಆಯಿತು, ಆ ತಾಯಿನೂ ಉಳಿಸ್ಕೊಳ್ಲಿಕ್ಕಾಗ್ಲಿಲ್ಲ. ಆ ಥರದೊಂದು ಫೀಲಿಂಗ್ ಅದು ನಂಗೆ ಇವಾಗಲೂ ಸಹ ನಂಗೆ ನಾನೇ ಬರ್ದಿದ್ದು ಕಾಲ್ಪನಿಕ. ಓಕೆ, ನೋಡಿ ನಿಮ್ಮ ಸ್ಪೆಷಾಲಿಟಿ ಅಂದರೆ ಎಲ್ರಿಗೂ ಗೊತ್ತಾಗ್ತದೆ. ನೋಡಿ ನಾವೆಲ್ಲರೂ ನಿಮ್ಮನ್ನು ಒಂದು ಆ್ಯಕ್ಟಿಂಗ್ ಮುಖಾಂತರ ನೋಡಿದ್ದು, ಅದು ಕೂಡ ಸ್ಕ್ರಿಪ್ಟ್ ಬರೀತೀರ, ಅದು ವಿಶೇಷವಾಗಿ. ಯಾಕಂದರೆ ಕೆಲವೊಂದು ಸತಿ ನಮಗೆ ಏನಾದರೂ ಈ ರೀತಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದಿತ್ತು, ಡೈಲಾಗ್ ಎಲ್ಲ ಚೇಂಜ್ ಮಾಡಬೇಕಾದ್ರೆ ಈ ಥರ ಒಂದು ಅದರಲ್ಲಿ ವಿಶೇಷವಾಗಿ ಹುಷಾರಿದ್ದರೆ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಇನ್ನೊಂದು ನಿಮ್ಮ ಬಗ್ಗೆ ವಿಶೇಷ ಅಂದರೆ ನೀವು ಮಾಡುವಂತಹ ಒಂದು ಎಪಿಸೋಡ್ಗಳೇ ಆಗಿರ್ಬೋದು, ಕಾಮಿಡಿ ಎಪಿಸೋಡ್ಗಳಿಗೆ ನೀವೇ ಸ್ಕ್ರಿಪ್ಟ್ ಬರೀತೀರಂತೆ, ನೀವೇ ಬರೆದು ನೀವೇ ಡೈಲಾಗ್ ನಿಮ್ಮ ಸಹ ಕಲಾವಿದರ ಜೊತೆಗೆ, ಅದು ಹೇಗೆ? ಅದು ಸ್ಕ್ರಿಪ್ಟ್ ಅಂತ ಹೇಳಿದ್ರೆ ನಮ್ಮದೇ ಸ್ಕ್ರಿಪ್ಟು ಅಂತ ನಾವು ನಾನೇ ಅಂತ ಹೇಳಿ ಅಲ್ಲ, ನಮ್ಮ ಟೀಮಲ್ಲಿರುವ ಎಲ್ಲರೂ ಸೇರಿ ಮಾಡುವಂಥ ಒಂದು ಇದದು. ಯಾಕಂತ ಹೇಳಿದ್ರೆ ನಾವೊಂದು 2-3 ಜನ ಅದ್ರ ಬಗ್ಗೆ ವರ್ಕ್ ಮಾಡ್ತೀವಿ. ಎಪಿಸೋಡ್ ಯಾವ ಥರ ಅದಕ್ಕೊಂದು ಟಾಪಿಕ್ ಕೊಟ್ಟಿರ್ತಾರೆ, ಆ ಟಾಪಿಕ್ ರಿಲೇಟೆಡ್ ನಾವು ಅದಕ್ಕೆ ಇಂಥ ವಿಷಯಗಳು ಬರಬೇಕು, ಈ ಥರ ಡೈಲಾಗ್ಗಳು. ನಾವು ನೋಡುವವರು ಏನು ಅನ್ಸ್ಕೊಳ್ತೇವೆ, ಅವರಿಗೆಲ್ಲ ಡೈಲಾಗ್ ಕೊಟ್ಟಿರ್ತಾರೆ, ಅವ್ರು ಬಾಯಿಪಟ ಹೊಡೆಯೋದಷ್ಟೇ ಇಲ್ಲ. ಅದೊಂದು ನಾನು ಕ್ಲಿಯರ್ ಮಾಡ್ತೀನಿ ಇಲ್ಲಿ. ನಮಗೆ ಡೈಲಾಗ್ ಅಂತ ಹೇಳ್ಕೊಂಡು ನಮಗೆ ಅಂದರೆ ಸ್ಕ್ರಿಪ್ಟ್ ಆಗಿ ಸಿಗೋದಿಲ್ಲ ನಮಗೆ. ಯಾಕಂತ ಹೇಳಿದ್ರೆ ಅದು ಆ ಪರಿಸ್ಥಿತಿ ಇರುತ್ತೆ. ಅಂದರೆ ವಾರ ಎಪಿಸೋಡ್ ಶೂಟಿಂಗ್ ಇರ್ತದೆ, ಬೇಕಾಗತ್ತೆ. ಆ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ತಾ ಕೂತ್ಕೊಳ್ಳೋಕೆ ಹೋದರೆ ತುಂಬ ಲಾಂಗ್ ಹೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಮ್ಮದೇ ಒಂದು ವೇಯಲ್ಲಿ ನಾವು ಸ್ಕ್ರಿಪ್ಟು, ಒಂದು ಮೈಂಡ್ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ, ಅದನ್ನು ರೆಡಿ ಮಾಡಿಕೊಂಡು ನಾನಾಗಲಿ ನಮ್ಮ ಸಹ ಕಲಾವಿದರಾಗಲಿ ಅದನ್ನು ರೆಡಿ ಮಾಡ್ಕೊಂಡು ನಾವೇ ಡಿಸ್ಕಸ್ ಮಾಡಿಕೊಂಡು ಪ್ರಾಪರಾಗಿ ಬರ್ತೀವಿ. ನಮಗೆ ಅಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು, ಮತ್ತು ಇವಾಗ ನಮಗೆ ಅದು ಪಕ್ಕಾ ಪ್ಲಾನ್ ಆಗಿದೆ. ನಮ್ದು ಟೀಮ್ ಅವ್ರು ಅದರಲ್ಲೆಲ್ಲ ಎಕ್ಸ್ಪರ್ಟ್ ಆಗಿದ್ದಾರೆ ಎಲ್ಲರೂ ಸಹ. ಕುಂದಾಪುರ ಕನ್ನಡ ಅಂದ ತಕ್ಷಣ ನಮಗೆ ಸೀರಿಯಸ್ ಮ್ಯಾಟ್ರ್ ಯಾವ್ದು ನೆನಪು ಬರೋದಿಲ್ಲ, ಎಲ್ಲ ಕಾಮಿಡಿ. ಅದು ನೀವು ಮಾತನಾಡೋ ಫ್ಲೂಯೆಂಟ್ ಆಗಿರ್ಬೋದು, ಪಟ ಮಾತನಾಡ್ತೀರಾ. ನೀವೇನು ಹೇಳ್ತೀರಾ ಕುಂದಾಪುರ ಕನ್ನಡದ ಬಗ್ಗೆ? ನಿಮಗೆ ಒಂದು ಎಷ್ಟು ಅಚ್ಚುಮೆಚ್ಚು ಭಾಷೆ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ, ಈಗ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಗೆ ಒಂದು ಟ್ಯಾಗ್ ಲೈನ್ ಕೊಟ್ಟಿರು, ಭಾಷೆ ಎಲ್ಲ ಬದುಕು ಅಂತ ಹೇಳಿ. ಅಷ್ಟೇ, ಅದೇ, ಮತ್ತೆಂತ ಇಲ್ಲ. ನಮ್ಮ ಕುಂದಾಪುರ ಕನ್ನಡ ಯಾರೆಲ್ಲ ಮಾತಾಡ್ತಾರೆ ಕಣಿ, ಅದು ಈ ಊರಾಗಿರ್ಲಿ, ಪರೂರಾಗಿರ್ಲಿ, ದೇಶದ ಹೊರಗೆ ಇರಲಿ, ಪ್ರತಿಯೊಬ್ಬರಿಗೂ ಅದ ಭಾಷೆ ಎಲ್ಲ ಅದು ಬದುಕೆ. ಯಾಕಂತ ಹೇಳಿದ್ರೆ ಈಗ ಎಷ್ಟೋ ಜನ್ರೇಷನ್ಗಳು, ಒಂದು ಜನ್ರೇಷನ್ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡ್ರೆ ನಾಚಿಕಿ ಅಥವಾ ಒಂದು ಇದಂದಡಿ ಹೇಳ್ಕೊಂಡಿದ್ದು. ಆದರೆ ಈಗ ಎಂತ ಆಯ್ತು ಅಂತ ಹೇಳಿದ್ರೆ ಅದೊಂದು ಸ್ಟ್ಯಾಂಡರ್ಡ್ ಆಯ್ತು. ನಾವು ಕುಂದಾಪುರ ಕನ್ನಡ ಮಾತಾಡುತ್ತಂದ್ರೆ ಎಲ್ಲರೂ ಕೇಂದ್ರ ಲೈಕ್ ಮಾತಾಡ್ತಿದ್ರಿ ಮಾತಾಡಿ ಕೇಂಬ ಅಂದಡಿ ಹೇಳ್ಕೊಂಡು ಖುಷಿ ಪಡ್ತಿದ್ರು ಜನ. ಸೊ ಅದಕ್ಕೋಸ್ಕರ ಈಗ ಅದು ಹೆಂಗಾಯ್ತು ಅಂತ ಹೇಳಿದ್ರೆ ಮೊದ್ಲಿಂದನೂ ಅದಿತ್ತು ಭಾಷೆ ಎಲ್ಲ ಬದುಕ ನಡಿ ಹೇಳ್ಕೊಂಡು.
ಈಗ ಅದು ಬದುಕಿಗೆ ಒಂದು ಇದಾಗಿ ಹೋಯ್ತದ, ಹಚ್ಕೊಂಡು ಹೋಯ್ತದ. ಇನ್ನೆಂತ ಮಾಡೋದಿದ್ರು ಅದು ಚೇಂಜ್ ಮಾಡ್ಕೊಂಡ್ ಕಾತಿಲ್ಲ. ನಿಮ್ ಜೊತೆ ಬಂದ್ ಯಾರಾದ್ರೂ ನಮಗೂ ಕೂಡ ಸ್ವಲ್ಪ ಕಲ್ಸಿಕೊಡಿ, ನೀವು ಸ್ಪೀಡ್ ಮಾತಾಡ್ತೀರಲ್ಲ ಆ ರೀತಿ. ಇಲ್ಲ, ಕಲ್ಸಿಕೊಡೋಕೆ ಎಂತ ಇಲ್ಲ. ಇದೀಗ ನಾನ್ ಮಾತಾಡ್ತಾ ಇದ್ದ, ನನ್ಕಿಂತ ಜಾಸ್ತಿ ಸ್ಪೀಡಾಗಿ ಮಾತಾಡೋರು ಎಷ್ಟೋ ಜನ ಇದ್ರು ಕುಂದಾಪುರದಾಗ. ಇಡೀ ಕುಂದಾಪುರದಾಗ ಹುಡುಕಿ ತೆಗೆದಿದ್ರೆ ನಿಮ್ಗೆ ಸಾಧಾರಣ ನನ್ಕಿಂತ ಜಾಸ್ತಿ ಸ್ಪೀಡಾಗಿ ಮಾತಾಡೋರು ಸುಮಾರು ಜನ ಸಿಕ್ತರು. ಓಕೆ, ನಿಮ್ಮ ಒಂದು ಬದುಕಿನ ಕಲಾಪಯಣ ಅನ್ನೋದೇನಿದೆ ಅದು ನೀವು ಬೇರೆ ಭಾಷೆಯಲ್ಲಿ ಯಾವುದಾದ್ರು ಟ್ರೈ ಮಾಡಿದರೆ? ಕುಂದಾಪುರ ಕನ್ನಡ ಬಿಟ್ಟು? ಕುಂದಾಪುರ ಕನ್ನಡ ಬಿಟ್ಟು ಅಂತ ಹೇಳ್ಕೊಂಡು ನಾನು ಫಿಲ್ಮ್ಸ್ ಇದೆಲ್ಲ ಮಾಡಿದ್ದು ಬಿಟ್ರೆ ಬೇರೆ ಯಾವುದು ಇದಕ್ಕೆ ಹೋಗ್ಲಿಲ್ಲ. ನಿಮ್ದು ಯಾವ್ದಾದ್ರು ವಿಶೇಷವಾಗಿ ತಂಡ ಇದೆಯಾ? ಯಾವ್ದಾದ್ರು ಚೌತಿ ದಿವಸ ಆಗಿರಬಹುದು, ಈಗ ಕಾಂಪಿಟೇಷನ್ಗೆ ಹೋಗುವಾಗ ಒಂದು ಟೀಮ್ ಇರ್ತಾರೆ, ಆ ರೀತಿ ಯಾವ್ದಾದ್ರು? ಕಾಂಪಿಟೇಷನಿಗೆ ಅಂತೇಳಿ ಅಲ್ಲ, ಚೌತಿ ನವರಾತ್ರಿ ಇದೆಲ್ಲ ಹಬ್ಬದ ಟೈಮಿಗೆ ಅಂತೇಳಿ ಮಾಡ್ಕೊಂಡು ನಾವು ಒಂದು ಕುಂದಾಪುರ ಕನ್ನಡದ ಗಜಲ್ ಕುತ್ರಿಯರ್ ಅಂತೇಳಿ ಈಗ ಒಂದು ಟೀಮ್ ಮಾಡಿತ್ತು. ನಾನು, ದೀಕ್ಷಾ ಬ್ರಹ್ಮವರ ಮತ್ತೆ ಮಂಜುಳಾ ತೆಕ್ಕಟ್ಟೆ ಅಂತೇಳಿ ನಾವು 3 ಜನನೇ ಅದ್ರಲ್ಲಿ ಈಗ ಇತ್ತು. ಅದಕ್ಕಂತೇಳಿ ಪ್ರೋಗ್ರಾಮಿಗೆ ಅಂತಾನೆ ಮಾಡೋದು ಅದು. ಸೊ ಮುಂದಿನ ದಿನಗಳಲ್ಲಿ ಹೆಂಗತ್ತ ಗೊತ್ತಿಲ್ಲ. ಈಗ ಹೊಸ ತಂಡ ನಮ್ಗಂದ್ರೆ ಈ ಸಲ ನಾವು ರೆಡಿ ಆದ್ದು, ಅದು ಪ್ಲಾನ್ ಮಾಡಿ ಆದ್ದಲ್ಲ, ಹಿಂಗೆ ಟ್ರೈ ಮಾಡುವ ಆದಿದ್ರೆ ನಮ್ಗ್ ಲಕ್. ಯಾರಾದ್ರೂ ಒಂದು ಕಾಲ್ ಮಾಡಿ ಒಂದ್ ಪ್ರೋಗ್ರಾಮ್ ಮಾಡಿ ಅಂತೇಳಿ ಒಂದ್ ಪ್ರೋಗ್ರಾಮ್ ಸಿಕ್ಕದಿದ್ರು ನಮ್ಗೆ ಖುಷಿ. ಅಲ್ಲ, ಸಿಕ್ಕಿತ್ತು ನಮ್ಗೆ. ಆ ದೇವ್ರನ್ನ ಎಣಿಸಿ ಮಾಡೋದಕ್ಕೇನೋ ಸಿಕ್ಕಿತ್ತು, ಪ್ರೋಗ್ರಾಮ್ ಸಿಕ್ಕಿತ್ತು, ಅದೇ ಖುಷಿ. ಓಕೆ, ಹಾಗಾದ್ರೆ ತಂಡದಲ್ಲಿ ಒಗ್ಗಟ್ಟಿದ್ರೆ ಜಯ ಸಿಗ್ತದಂತ ಆಗೋದು ಪಕ್ಕ. ನಿಮ್ಗೆ ಅದು ಎಲ್ಲೇ ಹೋಗ್ಲಿ, ಎಲ್ಲೇ ಹೋಯ್ನಿ, ನೀವು ಎಂತದೇ ಮಾಡಿ ನಿಮ್ ಟೀಮ್ ಅಂತ ಹೇಳ್ಕೊಂಡು ಬಂದಾಗಳಿಕೆ ಒಬ್ರಿರ್ಲಿ ಇಬ್ರಿರ್ಲಿ, ಅದು ಒಗ್ಗಟ್ಟಿತ್ತಂತ ಹೇಳ್ರ ಮೇಲೆ, ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದ್ರ ಮೇಲೆ, ಅಡ್ಜಸ್ಟ್ ಆಗಿ ಹೋದಂದ್ರ ಮೇಲೆ ಅದು ಸಿಕ್ಕತ್ತೆ ನಿಮ್ಗೆ ಅದು. ಓಕೆ, ನೀವು ಏನಾದ್ರು ಈಗ ನಮ್ಮೂರ ಜಾಣೆ ಒಂದು ಏನು ಕುರ್ಚಿಯಲ್ಲಿ ಕುತ್ಕೊಂಡಿದ್ದೀರಾ, ಎಲ್ಲ ಟೀಮ್ ವರ್ಕ್ ಅಂತ ಹೇಳಿದ್ರೆ, ಹಾಗಾದ್ರೆ ನೀವು ಇಲ್ಲಿ ಕುತ್ಕೊಳ್ಬೇಕಾದ್ರೆ ಯಾರೆಲ್ಲ ನಿಮ್ಗೆ ತುಂಬಾನೇ ಒಂದು ಹೆಲ್ಪ್ ಆಗಿರ್ಬಹುದು, ಸಪೋರ್ಟ್? ಈಗ ಹೆಸರು ಹೇಳಲಿಕ್ಕೆ ಹೋದ್ರೆ ತುಂಬಾ ಹೆಸರಿದೆ. ಯಾಕಂದ್ರೆ ನಾನು ಫಸ್ಟ್ ಕಲಾಕ್ಷೇತ್ರದಿಂದ ತಕೊಳ್ಳೋದಾದ್ರೆ ಬರೀ ಹೈಲ್ಮಾರ್ರೆಗೆ ದೇವು ಆಕಾಶವಾಣಿ ನನ್ನನ್ನು ಫಸ್ಟ್ ಕರ್ಕೊಂಡು ಹೋದರು. ಅಲ್ಲಿಂದ ನಾನು ಮತ್ತೆ ಈಚೆಗೆ ಫಿಲ್ಮ್, ಇದು ಶಾರ್ಟ್ ಫಿಲ್ಮ್ ಅದೆಲ್ಲ ಅಂತ ಹೇಳಿ ಬಂದದ್ದು ದರ್ಶನ್ ಶೆಟ್ಟಿ ಸೈಬರ್ಕಟ್ಟೆ ಅಂತ ಹೇಳಿ, ಅವರು ಬೈಲ್ಮನಿ ಕ್ರಿಯೇಷನ್ಸ್ ಅವರಿಗೆ ರೆಫರ್ ಮಾಡ್ರು. ಲಿಖಿತಾ ಶೆಟ್ಟಿ ಅಂತೇಳಿ ಒಬ್ರು ಇದ್ರು, ಅವ್ರು ಒಳ್ಳೆ ಮಾಡ್ತಾರೆ, ನಿಮ್ಗೆ ಆ ಥರ ಸಿಕ್ಕಿ ಒಳ್ಳೆ ಕ್ಯಾರೆಕ್ಟರ್ ಸಿಕ್ತರು ಅಂದಲ್ಲಿ ಹೇಳಿ ರಾಘವೇಂದ್ರ ಶೆಟ್ಟಿ ಬೈಲ್ಮನೆಗೆ ರೆಫರ್ ಮಾಡ್ರು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು ಶಾರ್ಟ್ ಫಿಲ್ಮ್ ಜರ್ನಿ. ಅಲ್ಲಿಂದ ಬೈಲ್ಮನೆ ಕ್ರಿಯೇಷನ್ ಟೀಮ್ ಆಗಿರ್ಬೋದು, ನಮ್ಮ ದರ್ಶನ್ ಶೆಟ್ಟಿ ಸಾಹೇಬ್ರಕಟ್ಟೆ ಕಲಾಸ್ವರ್ಗ ಆಗಿರ್ಬೋದು, ಅಥವಾ ಚೇತನ್ ನೈಲಾಡಿ ಅವರದ್ದು ಕಲಾ ಚಿಗುರು ಆಗಿರ್ಬೋದು, ಪ್ರತಿ ಒಂದು ಟೀಮು ಸಹ ನಂಗೆ ಸಪೋರ್ಟ್ ಮಾಡಿದೆ. ಹಾಗೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಬಂದ್ರೆ ನಮ್ಮ ಮಂಗಳೂರಲ್ಲಿ ಒಂದಿಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಫ್ಲಾಟ್ ಅವರೇ, ಲ್ಯಾಂಡ್ಲಿಂಗ್ ಸಿಲೈಟ್ ಅಂತೇಳಿ, ಅಲ್ಲಿನ ಫ್ಲಾಟಿನ ಫ್ರೆಂಡ್ಸು. ಅವ್ರ ಹೆಸರು ತುಂಬಾ ಜನರಿದೆ, ಅದು ಎಪಿಸೋಡ್ ಮುಗಿಯಾಕಿಲ್ಲ ಅವ್ರು. ಸೊ ಹಾಗಾಗಿ ಅವ್ರು ಇವತ್ತು ಬೆಳಿಗ್ಗೆ ನಾನು ಹೊರಡುವಾಗ್ಲೂ ಸಹ ಮೊನ್ನೆ ಇಲ್ಲ ಈ ತರ ಸ್ಪಂದನ ಟಿವಿ ಅವ್ರು ಕರೆದಿದ್ದಾರೆ ನನ್ನ ಅಂತ ಹೇಳಿದಾಗ, ಇವತ್ತು ಅವರೇ ನನ್ನನ್ನು ರೆಡಿ ಮಾಡಿ ಕಳಿಸಿದ್ದಾರೆ. ಈ ತರ ಹೋಗಿ, ಈ ತರ ಮಾತಾಡಿ, ಈ ತರ ಇರಿ ಅಂತ ಹೇಳ್ಕೊಂಡು ಎಲ್ಲ ಹೇಳಿದ್ದಾರೆ. ಹಾಗೆ ನನ್ನ ಬರವಣಿಗೆಗೆ ಅಂತೇಳಿ ಬಂದಾಗ ಶುಭಾ ಹೆಗಡೆ ಅಂತೇಳಿ ಒಬ್ರಿದ್ದಾರೆ. ಅವರು ತುಂಬಾ ನನ್ನ ಬರವಣಿಗೆ ತೀಡಿ ಅಂತ ಹೇಳ್ಕೊಂಡು ಮಕ್ಳಿಗೆ ಹೇಳ್ಕೊಡ್ತಾ ಇದೆ ಸ್ಟಾರ್ಟಿಂಗ್ ಅಲ್ಲಿ. ಇವತ್ತಿಗೂ ಸಹ ನಾನು ಏನಾದ್ರು ಬರ್ದ್ರೆ ಫಸ್ಟ್ ನಾನು ಕಳ್ಸೋದೆ ಅವ್ರಿಗೆ, ಏನಾದ್ರು ತಪ್ಪಿದ್ಯಾ ಸರಿ ಇದೆಯಾ ಅಂತ ಹೇಳ್ಕೊಂಡು. ಸೊ ಅಷ್ಟು ಇದ್ದಾರೆ ನನ್ನ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಅನಿತಾ, ದೀಪಿ ಅಂತೇಳಿ ಪ್ರತಿಯೊಬ್ರು ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ. ನಾನು ಯಾರೋ ಒಬ್ಬರನ್ನ ತಕೊಂಡು ಒಬ್ಬರನ್ನ ಬಿಡೋ ತರ ಇಲ್ಲ, ಸುತ್ತಮುತ್ತ ನನ್ನ ಜೊತೆ ಇರೋರು ಎಲ್ಲರೂ ನನ್ನ ಸಪೋರ್ಟಿವ್ ಆಗಿ. ಓಕೆ, ಹಾಗಾದ್ರೆ ಯಾರನ್ನು ಬಿಡುವಾಗಿಲ್ಲ ಅಂತ ಹೇಳ್ತೀರಾ? ಓಕೆ, ಏನು ನಿಮ್ಗೆ ತುಂಬಾನೇ ಖುಷಿ ಕೊಟ್ಟು ನೀವು ಯಾವ ಪಾತ್ರವನ್ನು ಮಾಡ್ತೀರಾ? ಅಂದ್ರೆ ಸೀರಿಯಸ್ ಪಾತ್ರವಾ ಅಲ್ವಾ ಕಾಮಿಡಿಯಾ? ತುಂಬಾ ಖುಷಿ ಪಟ್ಟು ಮಾಡುವಂಥದ್ದು? ಖುಷಿ ಕೊಟ್ಟು ಮಾಡುವಂಥದ್ದು ನಂಗೆ ಸೀರಿಯಸ್ ಅಂದ್ರೆ ಜೋರು ನೆಗೆಟಿವ್ ರೋಲ್ ಅಂತ ಹೇಳ್ತಾರಲ್ಲ ಆ ಥರದ್ದು. ಬಟ್ ನಾನು ಈಗ ಕಾಮಿಡಿ ಜಾಸ್ತಿ ಮಾಡಿ ಅದು ಸಹ ನಂಗೆ ಇಷ್ಟ ಆಗಿದೆ. ಆದರೆ ನಂಗೆ ಅದೆಂತ ಅಂತ ಹೇಳಿದ್ರೆ, ನೆಗೆಟಿವ್ ರೋಲು ನಾನು ಇರುವ ಒಂದು ಪರ್ಸ್ನಾಲಿಟಿಗೂ ಅಥವಾ ನಾನು ಮಾತಾಡುವ ರೀತಿಗೂ, ನಾನು ಇಲ್ಲಿಗ ನಿಮ್ಮ ಜೊತೆ ಹಿಂಗೆ ಮಾತಾಡ್ತಾ ಇದ್ದೀನಿ, ಅದೇ ನಾನು ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಅವ್ರ ಹತ್ರ ಮಾತಾಡುವಾಗ ನಾನು ಒಂಥರ ಜೋರಲ್ಲೇ ಮಾತಾಡೋದು. ಸೊ ಎಂತದ ಹೋಗ ಬಾರ ಆ ಥರನೇ ಒಂದು ಜೋರಲ್ಲಿ ಮಾತಾಡ್ತೀನಿ. ಆ ಕಾರಣಕ್ಕೋಸ್ಕರ ಆ ಥರ ರೋಲ್ ಆದ್ರೆ ನಂಗೆ ತುಂಬಾ ಇಷ್ಟ. ನಂಗಂದ್ರೆ ಆರಾಮದಲ್ಲಿ ನಂಗೆ ಇದಾದ್ರೆ ಕಾಮಿಡಿ ಆದ್ರೂ ಓಕೆ, ತೊಂದ್ರೆ ಇಲ್ಲ. ನಾನು ಈಗ ಕಾಮಿಡಿ ಮಾಡಿ ಸಾಧಾರಣ ಅದು ಅಡ್ಜಸ್ಟ್ ಆಯ್ತು. ಆದ್ರೆ ನಿಮ್ಗೆ ಕ್ಲಿಕ್ ಆಗಿದೆ ಕಾಮಿಡಿ? ಕ್ಲಿಕ್ ಆಗಿದ್ದು ನನ್ ಜಾಸ್ತಿ ಕಾಮಿಡಿ. ಓಕೆ, ಕಾಮಿಡಿ ಅಂದ ಕ್ಷಣ ನೀವು ತುಂಬಾನೇ ನೋಡ್ಬೇಕು, ಅಂದ್ರೆ ವಲ್ಗಾರಿಟಿ ಬರ್ಲಿಕ್ಕಿಲ್ಲ, ಒಬ್ರಿಗೆ ತುಂಬಾನೇ ಅರ್ಥ ಆಗ್ಬೇಕು, ನ್ಯಾಚುರಲ್ ಆಗಿ ಕಾಮಿಡಿ ಮಾಡ್ಬೇಕು ಅನ್ನೋದು. ಈಗ ಎಲ್ಲರೂ ಏನ ಹೇಳ್ತಾರೆ ಅಂದ್ರೆ, ಒಂದು ವಲ್ಗಾರಿಟಿ ಇದ್ರೇನೆ ಕಾಮಿಡಿ ಆಗೋದು ಅನ್ನೋದು ಒಂದು ತಲೆಯಲ್ಲಿದೆ ಕೆಲವರ, ಆಲ್ಮೋಸ್ಟ್ ಇದೆ. ನೀವೇನು ಹೇಳ್ತೀರಾ? ನ್ಯಾಚುರಲ್ ಆಗಿ ಕಾಮಿಡಿ ಮಾಡೋ ಇದ್ದಾರೆ, ಅದರ ಬಗ್ಗೆ ಎಲ್ಲ ಕಾಮಿಡಿ ರೈಟರ್ ಅವರಿಗೆಲ್ಲ ಏನು ಹೇಳ್ತೀರಾ? ಕಾಮಿಡಿ ರೈಟರ್ಗೆ ಈಗ ರೈಟರಿಗೆ ಏನು ಹೇಳೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಏನು ಕೇಳ್ತಾರೆ ಜನ ಅದನ್ನ ಅವರಿಗೆ ಬರೆಸ್ತಾರೆ.
ಅವ್ರ ಹತ್ರ ಬರೆಸೋದು, ಬೇರೆಯವ್ರು ಅವರಾಗೆ ಬರೆಯೋರು ಅದು ಬೇರೆ. ಟಿವಿ ಚಾನಲ್ಗೂ ಅಥವಾ ಬೇರೆ ಯಾವುದೋ ಚಾನಲ್ಗೆ ಅಂತ ಹೇಳಿ ಕೊಡುವಾಗ ಅವ್ರ ಹತ್ರ ಬರೆಸ್ತಾರೆ, ಅವ್ರಿಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ಅವರು ಬರಿಬೇಕಾಗತ್ತೆ, ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಹೇಳೋದಿಷ್ಟೇ, ಡಬಲ್ ಮೀನಿಂಗು ಕಾಮಿಡಿ ಆಗಿದ್ರೆ ನಿಜವಾಗಿ ಆವಾಗ ನರಸಿಂಹರಾಜು ಅವರು, ದ್ವಾರಕೀಶ್ ಅವರು ಅವರೆಲ್ಲ ಕಾಮಿಡಿ ಮಾಡಲೇ ಇಲ್ಲ ಅಂತೇಳಿ ಆಗತ್ತೆ. ಅವರೆಲ್ಲ ಪ್ಯೂರ್ ಕಾಮಿಡಿ, ಅಂದರೆ ಅವರ ಬಾಡಿ ಲ್ಯಾಂಗ್ವೇಜು, ಅವ್ರು ಮಾತಾಡುವ ಶೈಲಿಯೋ ಪ್ರತಿ ಪಿಕ್ಚರಲ್ಲೂ ಅವರದ್ದು ಸೇಮ್ ಇಲ್ಲ. ಒಂದು ಪಿಕ್ಚರಿಂದ ಒಂದು ಪಿಕ್ಚರಿಗೆ ಹೋಗುವಾಗ ಫುಲ್ ಚೇಂಜ್. ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ಚೇಂಜ್ ಇರ್ತದೆ. ಸೊ ಕಾಮಿಡಿ ಅಂದಾಗ ಬರೀ ಡೈಲಾಗ್ ಅಲ್ಲ, ಅದೆಲ್ಲದೂ ಮ್ಯಾಟರ್ ಆಗುತ್ತೆ. ಆಕ್ಟಿಂಗ್ ಆಗಿರ್ಬೋದು, ಮೂಮೆಂಟ್ ಆಗಿರ್ಬೋದು, ಪ್ರತಿಯೊಂದು. ನಮ್ಮ ಬಾಡಿ ಲ್ಯಾಂಗ್ವೇಜು, ಬಟ್ಟೆ, ಹೇರ್ ಸ್ಟೈಲು, ಮಾತಿನ ಧಾಟಿ, ಮಾತಿನ ರೀತಿ, ಪ್ರತಿಯೊಂದು. ಓಕೆ, ಹಾಗಾದ್ರೆ ಯಾವುದಾದ್ರೂ ವಿಷಯದ ಬಗ್ಗೆ ತಿಳಿಬೇಕಂದ್ರೆ ಕಲಾವಿದನ ಹತ್ರ ಕೇಳಬೇಕು ಅಂತ ಹೇಳ್ತಾರೆ. ನಿಮ್ಮ ಜೊತೆ ಕೇಳಲಿಕ್ಕೂ ಇದೆ, ನಿಮ್ಮ ಬಾಯಿಂದ ಇನ್ನಷ್ಟು ನಾವು ಕುಂದಾಪುರ ಕನ್ನಡವನ್ನು ಸೊಗಸಾಗಿ ಕೇಳೋಕೆ ಅಂತ ಆಸೆಯಲ್ಲಿದ್ದೇವೆ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳುವ ಸಮಯ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ ಲಿಖಿತಾ ಶೆಟ್ಟಿ ಅವರು ಇವತ್ತು ವಿಶೇಷವಾಗಿ ಕುಂದಾಪುರ ಕನ್ನಡದಲ್ಲಿ ಮಾತನಾಡ್ತಾ ಇದ್ದಾರೆ. ಇವರ ಜೊತೆ ಇನ್ನಷ್ಟು ಮಾತನಾಡುವ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅವರು ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗೆ ಇರುವವರು ಕಲಾವಿದೆ ಹಾಗೂ ರಚನೆಗಾರ್ತಿ ಮಾಡುವಂತಹ ಒಬ್ಬರು ಅದ್ಭುತವಾದ ಪ್ರತಿಭೆ ಲಿಖಿತಾ ಶೆಟ್ಟಿ ಅವರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಮತ್ತೊಮ್ಮೆ ಸ್ವಾಗತ. ಓಕೆ, ಸ್ವಾಗತ ಅಂದ್ವಿ, ನಿಮ್ಮ ಭಾಷೆಯಲ್ಲಿ ಸ್ವಾಗತಿಸೋದಾದ್ರೆ ಯಾವ ರೀತಿ ಸ್ವಾಗತ ಮಾಡ್ತೀರಾ? ಹಾಯ್, ಬನ್ನಿ ಕೂತ್ಕಣಿ. ಬಂದ್ರಿ, ನೀರ್ ಬೇಕಾ? ನಮ್ ಬದಿ ಎಂತ ಹೇಳ್ತಾರೋ, ಈ ಕುಂದಾಪುರ ಕನ್ನಡ ಇಲ್ಲಿ ಯಾವುದೇ ನಮ್ ಕರ್ನಾಟಕದಂಗೆ ತಕೊಂಡದಿದ್ರು ನೀವ್ ಎಲ್ಲಿಗೆ ಹೋಯ್ನಿ, ಬನ್ನಿ ಕೂತ್ಕಣಿ, ನೀರ್ ಬೇಕಾ? ಇದಂತೂ ಕೇಂಡಕ್ಕೆ ಅಂತ ನಮ್ ಬೇರೆ ಬದಿ ನಂಗೆ ಗೊತ್ತಿಲ್ಲ. ನಾನು ನಮ್ಮ ಕರ್ನಾಟಕದ ನಮ್ ಕುಂದಾಪುರನೋ ಅಥವಾ ನಮ್ಮ ಯಾವ್ದೇ ತಕೊಂಡದಿದ್ರು ಫಸ್ಟ್ ಕೇಳಿದ್ರೆ ಬನ್ನಿ ಕೂತ್ಕಣಿ, ನೀರ್ ಬೇಕಾ? ಅದು ಪರಿಚಯ ಇರ್ಲಿ, ಅಥವಾ ನಮ್ದು ಕುಂದಾಪುರ ಬದಿಯಲ್ಲಿ ಎಲ್ಲೇ ಇಲ್ಲಿ ಯಾರೋ ಒಬ್ರು ಪೋಸ್ಟ್ ಮ್ಯಾನ್ ಬರ್ಲಿ ಅಥವಾ ಬೇರೆ ಎಂತಾರು ಬರ್ಲಿ, ಯಾರೇ ಬರ್ಲಿ, ಅವ್ರ ಹತ್ರ ಒಂದ್ ಲೈನ್ ಮ್ಯಾನ್ ಬರ್ಲಿ ಅಥವಾ ಮೀಟರ್ ರೀಡಿಂಗಿಗೆ ಬರ್ಲಿ, ಅವ್ರ ಹತ್ರ ನೀರ್ ಬೇಕಾ, ಮಧ್ಯಾಹ್ನ ಹೊತ್ತಿ ಬಂದಿರಲ್ಲ ಅಂತ ಹೇಳ್ಕೊಂಡು ಅಷ್ಟು ಪ್ರೀತಿ. ನಮ್ಮ ಊರ್ ಜನನೇ ಫೇಮಸ್ಸೇ ಅದಕ್ಕೆ, ಅವ್ರು ತೋರಿಸುವ ಪ್ರೀತಿಗೆ ಫೇಮಸ್ ಅವ್ರು. ಓಕೆ, ನಿಮ್ಮ ಬಗ್ಗೆ ಕೂಡ ಕೇಳಿದಾಗ ಒಂದು ವಿಶೇಷತೆಯಾಗಿ ಗೊತ್ತಾಯ್ತಂದ್ರೆ ನೀವು ಕೂಡ ಹಾಗೆ ಅಚ್ಚುಕಟ್ಟಾಗಿ ಏನಾದ್ರೂ ಸಮಸ್ಯೆ ಹೇಳಿದ್ರೆ ಅಷ್ಟು ಪರಿಹರಿಸ್ತೀರಾ ಅಂತೆ. ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ಮತ್ತೊಂದು ಸ್ಪೆಷಾಲಿಟಿ ಅಂದ್ರೆ ಅದ್ಭುತವಾಗಿ ಅಡುಗೆ ಮಾಡ್ತೀರಾ ಅಂತ ಬಂತು. ಹೌದಾ? ಅಡುಗೆ ಮಾಡ್ತೀರಾ? ಅಡುಗೆ ಗೊತ್ತಿಲ್ಲ ನಂಗೆ, ನನಗೆ ಗೊತ್ತಿದ್ದಂಗೆ ನನ್ನ ಅಡುಗೆ ನನಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನಾನು ನನ್ನ ಅಜ್ಜಿ ಅಮ್ಮನ್ಕಿಂತ ಹೆಚ್ಚು ನನ್ನ ಅಜ್ಜಿ ಅಡ್ಗೆ ತಿಂದು ಬೆಳೆದಾಳು. ಸೊ ನಮ್ಮ ಅಜ್ಜಿ ಅಡ್ಗೆ ಹೆಂಗಂತ ಹೇಳಿದ್ರೆ ಅದು ಅಷ್ಟು ಅವರಿಗೆ ಆ ಒಂದೊಂದು ಆ ಕಾಳು ಸಹ, ಒಂದು ಜೀರಿಗೆ ಕಾಳ ಇಲ್ಲಿ, ಸಾಸಿವೆ ಕಾಳ ಇಲ್ಲಿ, ಈ ಪ್ರತಿಯೊಂದು ಕಾಳು ಸಹ ಲೆಕ್ಕದಷ್ಟೇ ಬೀಳ್ಕು ಅಂತ ಅಡ್ಗೆಯರವ್ರು. ಸೊ ಅದು ಅವ್ರದೆಲ್ಲ ಅಡ್ಗೆ ತಿಂದು ಬೆಳೆದಾಳು. ನಮ್ಮ ಅಮ್ಮನ ಕೈ ರುಚಿಯೂ ನಂಗೆ ಇಷ್ಟ ಆಗಿಲ್ಲ, ಆ ನಮ್ಮನಿ ನಾನು ಇದ್ದಾಳು. ಹಂಗಾಗಿ ನನ್ನ ಅಡಿಗೆ ನಂಗೆ ಅಷ್ಟು ಖುಷಿ ಆಯ್ತಿಲ್ಲ. ಆದ್ರೆ ನನ್ನ ಫ್ರೆಂಡ್ ಸರ್ಕಲ್ ಕೆಲವರಿಗೆ ಇಷ್ಟ ಆಯ್ತಂಬ್ರು, ನಂಗೆ ಗೊತ್ತಿಲ್ಲ ಹಾಗೆ. ಓಕೆ, ಅಜ್ಜಿಯಿಂದ ಕಲ್ತದ್ದ? ಅಜ್ಜಿ ಅಮ್ಮ ಎಲ್ಲರಿಂದನು ಹೆಂಗ್ ಕೇಮ್ಕೋದಿದ್ರೆ ನಾನು ಮದಿ ಆದ್ಮೇಲೆ ಅಡ್ಗಿ ಕಲ್ತಾಳ. ಫಸ್ಟಿಗೆ ಅಡ್ಗಿ ಗೊತ್ತಿದ್ದಾಳಲ್ಲ, ಮದಿ ಆದ ನಂತರನೇ ಅಡ್ಗಿ ಕಲ್ತಾಳ. ಹಾಗಾದ್ರೆ ಸ್ಮಾಲ್ ಪೀರಿಯಡ್ ಅಲ್ಲಿ ತುಂಬಾನೇ ವಿಷಯ ಕಲ್ತಿರಿ ಅಂತ ಹಾಗಾದ್ರೆ. ಓಕೆನಾ? ತುಂಬಾ ಕಲ್ತಿದ್ದಂತೆ ಅಂತ ಇಲ್ಲ, ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೆ. ಮತ್ತೆಂತದ ಗೊತ್ತಿಲ್ಲ, ಇನ್ನೀಗ ಮುಂದೆ ಹೋದಂಗೆ ಹೆಂಗಾತೋ ಗೊತ್ತಿಲ್ಲ. ಓಕೆ, ನೀವೊಂದು ಒಂದು ಆಕ್ಟರ್ ಆಗ್ಬೇಕು, ಕಲಾವಿದೆ ಆಗ್ಬೇಕು ಅನ್ನೋದು ಮನೆಯಲ್ಲಿ ಯಾರಿಗಾದ್ರು ಆಸೆ ಇತ್ತಾ? ಇಲ್ಲ, ಆಸೆ ಅಂತ ಹೇಳ್ಕೊಂಡು ನಮ್ಮ ಫ್ಯಾಮಿಲಿಯಿಂದ ಯಾರು ಆತರ ಈ ಬ್ಯಾಕ್ ಗ್ರೌಂಡ್ ಅವ್ರು ಯಾರು ಇಲ್ಲ. ಬಟ್ ಈ ತರ ಬಂದಾಗಳಿಕೆ ಅವರಿಗೂ ಸಹ ಎಕ್ಸೆಪ್ಟ್ ಮಾಡ್ಕೊಂಡ್ ಸ್ವಲ್ಪ ಕಷ್ಟ ಆಗ್ತದೆ. ಬೇಕಾ ನಿಂಗದು ಅಂತ ನಮ್ಮ ಅಮ್ಮನಿಗೆ ಅವ್ರೆ ಬೇಕಾ ಅಂತ ಹೇಳಿ ಕೇಳ್ತಾರೆ. ಆದ್ರೆ ಯಾರು ಒಂದು ಅವಳು ಮಾಡ್ತಿದ್ದಾಳೆ, ಲೈಕ್ ಮಾಡ್ತಿದ್ದಾಳೆ ಅಂತ ಹೇಳ್ಕೊಳ್ಳಿ ನಮ್ಮ ಅಮ್ಮಂಗೂ ಖುಷಿ ಆಗ್ತದೆ. ಫಸ್ಟಿಗೆ ಬೇಕಾದಳಿಕೆ ಎಂದರು ಅವ್ರೆ, ಕಡೆಗೆ ಅವ್ರು ಮಾಡ್ತಾಳಲ್ಲ, ತೊಂದ್ರೆ ಇಲ್ಲ, ಒಳ್ಳೆ ಮಾಡ್ತಿದ್ದೆ ಎಲ್ಲ ಹೇಳ್ತಿದ್ರಲ್ಲ ಅಂತ ಹೇಳ್ಕೊಂಡು. ಬಟ್ ನನ್ನ ಹಸ್ಬೆಂಡ್ ಆಗ್ಲಿ ನನ್ನ ಮಕ್ಕಳಾಗ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು. ಅವರು ಏನಾದ್ರು, ನೀವು ಏನಾದ್ರು ಎಲ್ಲಿಗಾದ್ರು ಹೋದಾಗ ನಿಮ್ಮ ಜೊತೆ ಬಂದದ್ದಿರ್ಬೋದಾ?
ಇಲ್ಲ, ನಾನು ಹೆಚ್ಚಿಗೆ ನಂದು ಶೂಟಿಂಗ್ ನಾನು ತಕ್ಕಂಬುದೇ ಶನಿವಾರ ಆದಿತ್ಯವಾರ ಹಂಗೆಲ್ಲ ಇದ್ರೆ ಮಾತ್ರ ತಕ್ಕಂತೆ ನಾನು ಜಾಸ್ತಿ. ಯಾಕಂದ್ರೆ ವೀಕ್ ಡೇಸಲ್ಲೂ ಮಕ್ಕಳದ್ದೇ ಅವರದ್ದು ಕೋಚಿಂಗು ಅದು ಇದು ಅಂತ ಹೇಳ್ಕೊಂಡು ಸುಮಾರು ಇರುತ್ತೆ. ಸೊ ಶಾಲೆಯಿಂದ ಕರ್ಕೊಂಡು ಹೋಗ್ಬೋದು, ನಮ್ದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇತ್ತು. ಅದನ್ನ ಬಿಟ್ಟು ನಂಗೆ ಹೋಗೋಕೆ ನಂಗೆ ಇಷ್ಟ ಇಲ್ಲ. ಹಂಗಾಗಿ ನಾನು ಜಾಸ್ತಿ ಮಕ್ಳ ಜೊತೆ ಇರ್ತೆ. ಅದಾದ ನಂತರ ನಂದು ಶೂಟಿಂಗ್ ಅಂತೇಳಿ ಹೋದಾಗಳಿಗೆ ನನ್ನ ಹಸ್ಬೆಂಡ್ ನನ್ನೊಟ್ಟಿಗೆ ಬಪ್ಪುದಿಲ್ಲ. ಎಂತಕ್ಕಂತ ಹೇಳಿದ್ರೆ ಮಕ್ಕಳಿದ್ರಲ್ಲ, 2 ಮಕ್ಕಳಿದ್ರು. ಅವ್ರು ನಾನು ಇಲ್ದಿದ್ದ ಟೈಮಲ್ಲೂ ನನ್ನ ಮಕ್ಳು, ನಮ್ದೇ ಮಕ್ಳು ಬಿಡಿ, ಅದು ಆರು ಜವಾಬ್ದಾರಿ ಅಷ್ಟು ತಕೊಂಡಿರೋ, ನನ್ನ ಜವಾಬ್ದಾರಿ ಪೂರ್ತಿ ಅವ್ರು ತಗೊಂಡಿದ್ದಾರೆ. ಹಾಗಾದ್ರೆ ಸಮಪಾಲಿದೆ. ಹಾಗಾದ್ರೆ ನನ್ಕಿಂತ ಜಾಸ್ತಿ ಪಾಲ್ ಅವರೇ ತಕೊಂಡಿರೋ ಅಂತ ಹೇಳಕ್. ನಿಮ್ಮ ಎಪಿಸೋಡ್ ಅನ್ನ ನಿಮ್ಮ ಮಕ್ಳು ಏನಾದ್ರು ನೋಡ್ತಾರಲ್ವಾ? ಅವ್ರು ಏನಾದ್ರು ಹೇಳಿದಿಲ್ಲ, ಅಮ್ಮ ಈ ರೀತಿ ಮಾಡ್ಬೇಕು, ಅಮ್ಮ ಚಂದ ಆಗಿದೆ, ಆ ರೀತಿ ಏನಾದ್ರು? ಇಲ್ಲ, ನನ್ನ ಸಣ್ಣ ಮಗ ಅವ್ನ್ ಸ್ವಲ್ಪ ತರ್ಲೆ, ಅದೆಲ್ಲ ಅಷ್ಟು ಕಣ್ಕಂಡ್ ಹಾಪ್ ಅಂತ ಪುರ್ಸೋತಿನಲ್ಲ. ದೊಡ್ಡನ್ ಕಂಡು ಅವ್ನ್ ಹೇಳ್ತಾ, ರಿವ್ಯೂ ಹೇಳ್ತಾ, ಈ ತರ ಇತ್ತು, ಈ ತರ ಮಾಡ್ಕೊ, ಈ ತರ ಹೋಗು ಅಂತ ಹೇಳ್ಕೊಂಡು. ಸತ್ಯವಾಗಿ ರಿವ್ಯೂ ಅಂದ್ರೆ ಕರೆಕ್ಟ್ ರಿವ್ಯೂ ಹೇಳಿದ್ರೆ ದೊಡ್ಡ ಮಗ. ಹಾಗಾದ್ರೆ ನೀವು ಎಲ್ಲಿಗಾದ್ರೂ ಹೋದಾಗ, ಎಲ್ಲ ಫ್ಯಾಮಿಲಿ ಹೋದಾಗ ನಿಮ್ಮನ್ನು ಕೂರಿಸಿ ಅಲ್ಲದು ನಿಮ್ಮನ್ನು ನಿಲ್ಸಿ ಮಾತನಾಡಿಸಿದಂಥದ್ದು ಏನಾದ್ರು ಸನ್ನಿವೇಶ ಉಂಟಾ, ಇದೆಯಾ? ಇಲ್ಲ, ನಾನು ಹೋದ ಕಡೆ ಎಲ್ಲ ನನ್ ಬಾ ನೀನು ಅಂತ ಹೇಳ್ಕೊಂಡು ಎಳ್ಕೊಂಡು ಹೋಗಿ ಕೂರಿಸ್ತಾರೆ. ಅಂದ್ರೆ ನಾನೀಗ ಔಟ್ ಆಫ್ ಆರ್ಡರ್ ಅಂತೇಳಿ ಯಾರೋ ಪರಿಚಯ ಇಲ್ದಿದ್ದಾರೋ ಹಂಗಿಂಗ್ ಅಂತ ಹೇಳ್ಕೊಂಡು ಹೋದಿಲ್ಲ. ಸೊ ನಾನು ಹೆಚ್ಚಿಗೆ ನನ್ನ ಫ್ಯಾಮಿಲಿ ಫಂಕ್ಷನ್ನು ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಹಂಗೋ ನಾನು ಹೋದ್ ಹೆಚ್ಚಿಗೆ. ಅವ್ರು ಹೋದರೆಲ್ಲ ಇಲ್ಬಾ ಅಂತ ಹೇಳ್ಕೊಂಡು ಎಳ್ಕೊಂಡು. ಅಲ್ಲ, ಹಾಗಲ್ಲ, ನೀವು ನಿಮ್ಮನ್ನ ಮೇಡಮ್ ನಾನು ಅಲ್ಲಿ ನೋಡಿದ್ದೇನಲ್ಲ, ನೀವು ಆ ಪ್ರೋಗ್ರಾಮ್ ಮಾಡಿದ ಆ ರೀತಿ ಅಲ್ಲ? ಕೆಲವ್ರು ಹೇಳಿದ್ದಾರೆ, ಇದು ಪ್ರೋಗ್ರಾಮ್ ಕಂಡಿದೆ ಅಂತ ಹೇಳ್ಕೊಂಡು ಹೇಳ್ದವ್ರು ಇದ್ದಾರೆ. ಬಟ್ ಅಂದ್ರೆ ಜಾಸ್ತಿ ನಂಗೆ ಈಗ ಎಂತ ಹೇಳ್ತಾರೆ, ಈಗ ಕೆಲವರು ಆರ್ಟಿಸ್ಟ್ ಆದಾರ ಅಭಿಮಾನಿಗಳಂತ ಹೇಳ್ತಾರೆ. ಆ ಅಭಿಮಾನಿಗಳಕ್ಕಿಂತ ಜಾಸ್ತಿ ನಂಗೆ ಅವ್ರ ಫ್ರೆಂಡ್ಸ್ ಇದ್ರು ಎಲ್ಲರೂ ರಿವ್ಯೂ ಕೊಡ್ತಾರ, ಬಾ ನಿನ್ ಲೈಕ್ ಐತ್ ಅಂತ ಹೇಳಿ ಹೇಳತ್ರ, ಕೂತ್ಕೊ ಅಂತ ಹೇಳ್ತಾರ. ಅಂದ್ರೆ ನಾವು ಮಾತಾಡೋ ಕೂತ್ಕೊಂಡಾಗ ಅದ್ರ ವಿಷಯಕ್ಕಿಂತ ಜಾಸ್ತಿ ನಾವು ಬೇರೆ ಎಂತದ್ದು ಮಾತಾಡ್ತಾ ಇರತ್ತೆ. ಈಗ ನಾ ಬೇಕಾದ್ರೆ ನಿಮ್ಮ ಹತ್ರನು ಈಗ ನಾನು ಹಿಂಗ್ ಮಾತಾಡ್ತಿದ್ದೆ, ಇಲ್ಲಿ ಕಟ್ಟಾದಿದ್ರೆ ನಾನು ಹೊರಗಡೆ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿದ್ರೆ ಅದು ಬೇರೆ ಗಂಟೆಗಟ್ಲೆ ಹೊತ್ತು ಮಾತುಕತೆ. ಅದು ಹೆಂಗಂತ ಹೇಳೋಕಿಲ್ಲ, ಎಲ್ಲೆಲ್ಲ ಹೊತ್ತ ಸನ್ನಿವೇಶಕ್ಕೆ ತಕ್ಕ ಬದಲಾಗ್ತದೆ. ಹಾಗಾಗಿ ಅದಕ್ಕೆ ನಿಮ್ಗೆ ಏನಾದ್ರು ಈಗ ಡೈಲಾಗ್ ಏನಾದ್ರು ಮಿಸ್ ಆದ್ರೆ ನೀವೇ ಹಾಗಾದ್ರೆ ಮ್ಯಾನೇಜ್ ಮಾಡ್ತೀನಿ. ಓಕೆ, ಆ ರೀತಿ ಏನಾದ್ರು ಇದೆಯಾ? ಅಂದ್ರೆ ರೆಕಾರ್ಡಿಂಗ್ ಅಲ್ಲದೆ ರೆಕಾರ್ಡಿಂಗ್ ಹೊರಗಡೆ ಅಂತ ಹೇಳಿದ್ರೆ ಅಂತ ಸಿಚುವೇಶನ್ ಇಷ್ಟರೊಳಗೆ ಬರಲಿಲ್ಲ. ಒಂದು ಅಂದ್ರೆ ತರಂಗ ಅಂತ ಹೇಳ್ಕೊಂಡು ಒಂದು ಫಿಲ್ಮ್ ಮಾಡಿದ್ದೆ ಮೊನ್ನೆ ಫೆಬ್ರವರಿಯಲ್ಲ. ಅದ್ರಲ್ಲೂ ಶೂಟಿಂಗ್ ಹೋದಲ್ಲ ಅವರು ಒಂದಿಷ್ಟು ಡೈಲಾಗ್ ಕೊಟ್ಟಿದ್ರು. ಅವ್ರು ಕೊಟ್ಟದ್ರೊಟ್ಟಿಗೆ ನೀವೆಂತಾರ ಆಡ್ ಮಾಡುದಾರ್ ಮಾಡಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಕೆಲವೊಂದ್ ಕಡೆ ಆಡ್ ಆನ್ ಮಾಡೋದಿತ್ತೇನೋ ಮಾಡಿದ್ರಿ, ಆಡ್ ಮಾಡಿದ್ರಿ. ಏನ್ ಖುಷಿ ಆಯ್ತಾ ನಿಮ್ಗೆ? ನಾನು ಹೇಳಿದ ಡೈಲಾಗ್ ಇಲ್ಲದಿದ್ರೆ ನಾನು ಎಕ್ಸ್ಟ್ರಾ ಆಡ್ ಮಾಡಿದ್ದೇನೆ ಅಂತ? ಆತರ ಎಕ್ಸ್ಟ್ರಾ ಅಂತ ಹೇಳ್ಕೊಂಡು ಎಂತ ಇಲ್ಲ, ಅವ್ರು ಬರೋದಕ್ಕೆ ಅದೇ ಅರ್ಥ ಬಪ್ಪಂತದ್ ನಾವು ಹೇಳುದಲ್ಲ ಅಷ್ಟೇ. ಎಕ್ಸ್ಟ್ರಾ ಆಡ್ ಅಂತ ಹೇಳಿದ್ರೆ ಈಗ ಡೈಲಾಗೇ ಚೇಂಜ್ ಮಾಡಿ ನಾನು ಹೇಳದಿದ್ರೆ ಅದು ಬೇರೆ. ಅಲ್ಲಿ ಸ್ಕ್ರಿಪ್ಟ್ ರೈಟರ್ ಬರೆದು ಆ ಡೈಲಾಗಿಗೆ ಅದೇ ಅರ್ಥ ಬಪ್ಪಂತ ಕೆಲವೊಂದು ವರ್ಡ್ಗಳನ್ನ ಸೇರ್ಸೋದು ಅಷ್ಟೇ. ಮತ್ತೆ ಎಕ್ಸ್ಟ್ರಾ ಅಂದೇಳಿ ಹೇಳ್ಕೊಂಡು ನಾವು ಆತರ ಎಂತ ಇಲ್ಲ. ನಿಮ್ಗೆ ನೀವು ಬರ್ದಂತಹ ಸ್ಕ್ರಿಪ್ಟಿಗೆ ಆಕ್ಟ್ ಮಾಡೋದು ಇಷ್ಟವ, ಹಾಗಾದ್ರೆ ಬೇರೆಯವರು ಬರ್ದು ಕೊಟ್ಟಂತ? ಬೇರೆಯವ್ರದ್ದು ನಂಗೆ ಇಷ್ಟ ಆಗುತ್ತೆ. ಎಂತಕ್ಕಂತ ಹೇಳ್ರೆ ಅವ್ರ ಇಮ್ಯಾಜಿನೇಷನ್ ನಮ್ಗೆ ಗೊತ್ತಿಪ್ಪುದಿಲ್ಲ ಹೆಂಗಂದಳಿ ಹೇಳ್ಕೊಂಡು. ಈಗ ನಂದಾರ ನಾನು ಆರಾಮ್ದಾಗ ನಂಗೆ ಗೊತ್ತಿರು, ನಾನು ಇದೇ ಈ ತಲೆಂಗೆ ಇಟ್ಕೊಂಡು ಬರೋದನ್ನಡಿ ಹೇಳ್ಕೊಂಡು. ಈಗ ನೀವು ಬರ್ದಿರೋ ಅಥವಾ ಬೇರೊಬ್ರು ಬರ್ದ್ರ ಅದ್ ನಂಗೆ ಗೊತ್ತಿಲ್ಲ. ಅವ್ರು ನಮ್ಗೆ ಹೇಳಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೊಂದು ಜೀವ ತುಂಬುದು ಅಂತ ಹೇಳ್ರೆ ಅದೊಂದು ಸ್ವಲ್ಪ ಚಾಲೆಂಜಿಂಗ್. ಯಾವ ಆಕ್ಟರ್ ಎಂತ ತಿಳಿದವರಾರು ಸಮೇತ ಇನ್ನೊಬ್ರು ಬರೋದ್ ಕ್ಯಾರೆಕ್ಟರ್ ಜೀವ ತುಂಬುದಿತ್ತಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್. ಯಾಕಂತ ಹೇಳ್ರೆ ನಮ್ಮ ಒರಿಜಿನಾಲಿಟಿ ಬಿಟ್ಟು ಹೋಯ್ಕು. ಈಗ ನಾನೇ ಸ್ಕ್ರಿಪ್ಟ್ ಬರೋದಂಗೆ ನಂಗೆ ಗೊತ್ತು ನಾನು ಎಂತ ನಡೀಲಿ, ನನಗ್ ತಕ್ಕಂಗ್ ಬರ್ಕೊಂಡು ಹೋತೆ. ಅವ್ರಿಗೆ ಗೊತ್ತಿಪ್ಪುದಿಲ್ಲ ನಮ್ದು ಒರಿಜಿನಲ್ ಕ್ಯಾರೆಕ್ಟರ್ ಹೆಂಗಂದ್ ಗೊತ್ತಿಪ್ಪುದಿಲ್ಲ. ನಾವು ಒರಿಜಿನಲ್ ಕ್ಯಾರೆಕ್ಟರ್ ಬಿಟ್ಟು ನಾವು ಹೋಯ್ಕು. ಈಗ ಎಕ್ಸಾಂಪಲ್ ಈ ತರಂಗ ಆಗಿರ್ಬೋದು, ಇಲ್ಲ ವೇಷ ಅಂತೇಳಿ ಹಂಸಿನಿ ಕ್ರಿಯೇಷನ್ ಅವ್ರದ್ದೊಂದು ಬರ್ತಾ ಇತ್ತು, ಅದಾಗಿರ್ಬೋದು. ಮತ್ತೊಂದು ಸಂಸ್ಕಾರ ಭಾರತ ಅಂತೇಳಿ ಅವಾರ್ಡ್ ರಿಲೇಟೆಡ್ ಒಂದು ಫಿಲ್ಮ್. ಅದೆಲ್ಲದ್ರಂಗು ವೇಷದಲ್ಲಂತೂ ಫುಲ್ ಅಪೋಸಿಟ್ ನನ್ನ ಕ್ಯಾರೆಕ್ಟರ್. ಈ ನಮ್ದು ಈಗ ಎಪಿಸೋಡ್ಗಳಲ್ಲಿ ನೀವೆಂತ ಕಾಣ್ತಿದ್ರಿ ಆ ಲಿಖಿತನೇ ಇಲ್ಲ ಅಲ್ಲಿ ಫುಲ್ ಕಣ್ಣೀರ್ ಹಾಕದ್ದು ಇದ್ ಮಾಡೋದು ಆ ತರದಲ್ಲ ಒಂದು ಎಮೋಷನಲ್ ಇದ್ರಲ್ಲೂ ಸಹ ಹಾಗೆ. ಯಾವ ತರಂಗಾಂತರದಲ್ಲೂ ಹಂಗೆ ಅದು ಸ್ವಲ್ಪ ಪಾಪದವರು, ಮಿಡ್ಲ್ ಫ್ಯಾಮಿಲಿಯಿಂದ ಬಂದಂತ ಒಂದು ಲೇಡಿ, ತುಂಬಾ ಪಾಪದವ್ರ ತರ ಆ ತರ. ಸಂಸ್ಕಾರ ಭಾರತದಲ್ಲೂ ಸಹ ಹಾಗೆ ಡೀಸೆಂಟ್ ಆಗಿ ಸುಮ್ಮನೆ ಆರಾಮದಲ್ಲಿ ಇರುವಂತದ್ದೊಂದು ಲೇಡಿ ಕ್ಯಾರೆಕ್ಟರ್. ಸೊ ಹಾಗೆ
ಎಲ್ಲದ್ರಲ್ಲೂ ವೆರೈಟಿ ಇದೆ. ನನ್ನದೇ ಕ್ಯಾರೆಕ್ಟರ್ ಅಂತ ಹೇಳಿ ಬಂದಾಗ ನಂದೆಲ್ಲ ಹೆಚ್ಚು ಕಮ್ಮಿ ಜಗಳ ಗಂಟಿ, ಜೋರು, ಕಾಮಿಡಿ ಮಾತಾಡೋದು ಆ ತರದಲ್ಲೇ ಹೋಗುತ್ತೆ. ಇದಕ್ಕೆಲ್ಲ ಪ್ರಾಕ್ಟೀಸ್ ಯಾವ ರೀತಿ ಮಾಡಿದ್ರಿ? ಕಷ್ಟ ಆಯ್ತಾ ಅಳುದು ಆಗಿರ್ಬೋದು, ಬೇಜಾರ್ ಸೀನ್ ಎಲ್ಲ? ಇಲ್ಲ, ಕಷ್ಟ ಅಂತೇಳಿ ಹೇಳ್ರೆ ನಂಗೆ ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಆದಂದ್ರೆ ಗತರಹಸ್ಯ ಅಂತೇಳಿ ಒಂದು ಫಿಲ್ಮ್ ಮಾಡ್ತು ನಮ್ಮ ಬಯಲ್ಮನೆ ಕ್ರಿಯೇಷನ್. ನನ್ನ ಫಸ್ಟ್ ಫಿಲ್ಮ್ ಅದು ಮಾಡೋ ಟೈಮ್ ಹಂಗೆ ಫಸ್ಟ್ ಅವರಿಗೆ ಗಯ್ಯಾಳಿ, ಲಾಸ್ಟ್ ವರೆಗೂ ಗಯ್ಯಾಳಿ, ಫುಲ್ ಗಯ್ಯಾಳಿ. ಅಂದ್ರೆ ಹೆಂಗಂತ ಹೇಳ್ರೆ ಒಡಿ ಬಡಿ ಲೆವೆಲಿವರೆಗೂ ಗಯ್ಯಾಳಿ. ಲಾಸ್ಟಿಗೆ ಹೆಂಗಂತ ಹೇಳ್ರೆ ಫುಲ್ಲು ಮಗನ ಹತ್ರ ಹೋಗಿ ತಪ್ಪಾಯ್ತು ಅಂತೇಳಿ ಅವ್ನ ಕಾಲಿ ಬೀಳುದು, ಮರ್ಕುದು, ಗೋಳೋ ಅಂತ ಹೇಳಿ ಬಿದ್ದೋ ಮರ್ಕೋದು, ಆ ತರದಿದ್ದು. ಅಲ್ಲೊಂದ್ಸಲ ದೆವ್ವ ಬೈ ಮೇಲೆ ಬಂದಂಗ ಹಾಕೋದು, ಆ ತರ ಎಲ್ಲ ಮಾಡೋಕಿತ್ತು ಫುಲ್. ಅಲ್ಲಿಂದ ಲಾಸ್ಟ್ ಸೀನ್ ಹೆಂಗಂತ ಹೇಳ್ರೆ ನನಗೆ ಬತ್ತ ಇಲ್ಲ. ಯೂಶ್ವಲಿ ನಂಗೆ ಹಿಂಗೆ ಮಾತಾಡ್ತಿಪ್ಪದೆ ಎಷ್ಟು ಬೇಕಾದ್ರೆ ನೆಗಿ ಬತ್, ನಂಗೆ ನಗಾಡ್ತೇನೆ ನಾನು ಎಷ್ಟು ಬೇಕಾದ್ರೆ ಸೀನ್ ಬೇಕಾದ್ರೆ ಇಲ್ಲೇ ನಗಾಡ್ಕೊಂಡು ನಾನು ಕೂತ್ಕಂತೆ ಬೇಕಾರೆ ನಂಗೆ ನಗು ಬತ್ತು. ಅಳು ಅಂತ ಹೇಳ್ರ ಕೂಡಲೇ ನಂಗೆ ಸ್ವಲ್ಪ ಬತ್ತಿಲ್ಲ ಪಟ್ಟ. ಅದೊಂದು ಎಂತ ಹೇಳ್ತಾರ, ಜೋರಂಬುದು ಒಂದು ಹಣೆ ಪಟ್ಟಿ ತಕೊಂಡ್ ಅದೊಂದು ಅಳು ಅಂಬುದು ಇದಾಗ್ತೇನೋ ಒಂದಳೆ ಎಣ್ಸ್ಕಂತೆ. ಸೊ ಅಷ್ಟೊತ್ತಿಗೆ ಬರ್ದಿರ್ ಕೂಡಲೇ ನಮ್ದು ವಿಶ್ವ ಸಿದ್ದಾಪುರ ಅಂತ ಹೇಳಿದ್ರು. ಅವನು ಹೇಳ್ದ, ಅಕ್ಕ ಒಂದು ಕೆಲಸ ಮಾಡಿ, ಗ್ಲಿಸರಿನ್ ಕೊಡ್ತೆ ಹೈಕಣಿ ಮರ್ಕೋಕ್ ಸರಿ ಹತ್ತದ ಅಂತ ಹೇಳಿ. ಹೆಚ್ಚು ಕಮ್ಮಿ ಆ ಒಂದು ಶಾರ್ಟ್ ಫಿಲ್ಮಿಗೆ ಅರ್ಧ ಗ್ಲಿಸರಿನ್ ಬಾಟ್ಲ್ ಖಾಲಿ ಮಾಡಿನೇನೋ ನಾನು. ಅಂದ್ರೆ ನಂಗೆ ಅದು ಎಮೋಷನ್ ಬತ್ತಿ, ಫೇಸಾಗ ಎಕ್ಸ್ಪ್ರೆಷನ್ ಬತ್ತಿತ್ತು, ಕಣ್ಣಂಗ್ ನೀರ್ ಬತ್ತಿಲ್ಲ. ಅದ್ ಕಣ್ಣಂಗ್ ನೀರ್ ಬೇಕು ಅದಕ್ಕೆ ಲಾಸ್ಟಿಗೆ ಅದು ಗ್ಲಿಸರಿನ್ ಹೈಕಂಡೆ ಇದ್ ಮಾಡೋದು. ಸೊ ಅದಾದ ನಂತರ ವೇಷದಲ್ಲೂ ಹಂಗೆ ಲಾಸ್ಟ್ ಒಂದ್ ಸೀನಿಗೆ ಅದು ಫುಲ್ ಸೀನೇ ಮರ್ಕೋದು. ಶುರುವಾದಿದ್ರೆ ಹೆಚ್ಚು ಕಮ್ಮಿ ಒಂದು ನಮ್ ಶೂಟಿಂಗ್ ಮುಗಿಸೋತಂಗ 1-2 ದಿನ ಬೇಕಾಯ್ತು ಅನ್ಸುತ್ತೆ, ಅದು 1 ದಿನ ಬೇಕಾಯ್ತು ಹೆಚ್ಚು ಕಮ್ಮಿ. ಅದರಂಗೂ ಹಂಗೆ ಮರ್ಕೋದು, ಎಕ್ಸ್ಪ್ರೆಷನ್ ಬತ್ತಿತ್ತು, ಕಣ್ಣಂಗ್ ನೀರ್ ಬತ್ತಿಲ್ಲ, ಬಂದ್ರು ಒಂದ್ ಕಣ್ಣಂಗ್ ಬತ್ತಿತ್ತು, ಮತ್ತೊಂದ್ ಕಣ್ಣಂಗ್ ಬತ್ತಿಲ್ಲ. ಆ ಟೈಮಿಗೂ ಸಹ ಹಂಗೆ ತುಂಬಾ ಒದ್ದಾಡಿದೆ ನಾನು. ಓಕೆ, ನಿಮ್ಮ ಜೊತೆ ಮಾತನಾಡಿ ಟೈಮ್ ಹೋದದೇ ಗೊತ್ತಾಗ್ಲಿಲ್ಲ. ಕೊನೆಯದಾಗಿ ಯಾರಿಗಾದ್ರೂ ವಿಶೇಷವಾಗಿ ಏನಾದ್ರೂ ಸಂದೇಶವನ್ನು ಕಳಿಸಿದ್ರೆ ಏನ್ ಹೇಳ್ತೀರಾ? ಸಂದೇಶ ಇಲ್ಲ, ಯಾರಿಗೆ ಸಂದೇಶ ಕೊಡೋದು ಅಂತ ಹೇಳಿನೇ ಗೊತ್ತಾಗ್ತಿಲ್ಲ. ಎಂತಕ್ಕಂತ ಹೇಳ್ರೆ ನನ್ನ ಸುತ್ತಮುತ್ತ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ನನ್ನೊಟ್ಟಿಗಿದ್ರು. ಅಂದ್ರೆ ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ನನ್ನ ಜೊತೆ ನಿತ್ತು, ಇಲ್ಲ ಹಿಂಗ್ ಮಾಡೋ, ಈ ತರ ಮಾಡೋ ಅಂತೇಳಿ ನನ್ನ ಫ್ರೆಂಡ್ ಸರ್ಕಲ್ ಹೇಳ್ರೆ, ಇಲ್ಲ ನೀನ್ ಹೋಗಿ ನಾನು ಇದ್ದೆ ಅಂತ ಹೇಳ್ಕೊಂಡು ನನ್ನ ಹಸ್ಬೆಂಡ್ ನನ್ನ ಜೊತೆ ನಿಂತಿರೋ. ಅದಕ್ಕೂ ಎಲ್ಲರೂ ಅಂದ್ರೆ ಸಂದೇಶ ಕೊಡುವಷ್ಟು ನಾನು ದೊಡ್ಡವಳಲ್ಲ. ಒಂದೇ ನಾನೇ ಬರ್ದಂತ ಒಂದು ಲೈನ್ ಹೇಳುದಂತ ಹೇಳ್ರೆ, ನಿಮ್ ಜೀವನ ಎಷ್ಟೇ ತೆರೆದಿಟ್ಟು ಪುಸ್ತಕ ಆದಿದ್ರು ಓದುವವರು ಅವ್ರ ಬುದ್ಧಿ ಮಟ್ಟಕ್ಕೆ ತಕ್ಕಂಗೆ ಓದ್ತರು. ಹಂಗಾಗಿ ನೀವು ಎಂತಕ್ಕೂ ಬೇಜಾರು ಮಾಡ್ಕೊಂಬ ಅಗತ್ಯ ಇಲ್ಲ. ಅವ್ರ ಬುದ್ಧಿಮಟ್ಟ ಎಷ್ಟಿತ್ತಂದ್ರೆ ಹೇಳ್ಕೊಂಡು ನಮಗೆ ಅದ್ರ ನಂತರ ಗೊತ್ತಾಪು. ಈಗ ಶಾಲೆಗೆ ಓದಿದ್ರು ಪುಸ್ತಕ ಎಲ್ಲರಿಗೂ ಒಂದೇ ಕೊಡ್ತಾರೆ, ಓದೋದೆಲ್ಲ ಟೀಚರ್ ಪಾಠ ಮಾಡೋದು ಒಂದೇ ಮಾಡ್ತಾರೆ. ಅರ್ಥ ಮಾಡ್ಕೊಂಡ್ ಯಾರು ಹುಷಾರಿದ ಮಕ್ಕಳು ಜಾಸ್ತಿ ಅರ್ಥ ಮಾಡ್ಕೊಂಡು ಹೋಗ್ತಾರೆ, ಕೆಲವರು ಕಮ್ಮಿ ಅರ್ಥ ಮಾಡ್ಕೊಂಡು. ನಮ್ ಜೀವನ ಹಂಗೆ, ಎಷ್ಟು ತೆರೆದಿಟ್ಟು ಪುಸ್ತಕ ಆದಿದ್ರು ಅವ್ರವ್ರ ಬುದ್ಧಿ ಮಟ್ಟಕ್ಕೆ ತಕ್ಕಂಗೆ ಅವ್ರು ಓದ್ಕೋತಾರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇ ಬೇಡ. ಲೈಫಲ್ಲಿ ಖುಷಿಯಾಗಿರಿ, ನಗಾಡ್ತಾ ಇರಿ, ಎಲ್ಲರನ್ನು ನಗಾಡ್ಸ್ತಾ ಇರಿ. ಯಾಕಂತ ಹೇಳ್ರೆ ನಗು ನಮ್ದು ಹೆಂಗಂತ ಹೇಳ್ರೆ, ನಿಮಗ್ ಬೇಕಾದ್ದು ಒಂದೇ, ನೀವು ಇನ್ನೊಬ್ರಿಗೆ ಕೊಡೋಕಾಗ್ದು ಒಂದೇ. ನೀವು ಈಗ ಎಷ್ಟೇ ಹೇಳಕ್ಕ ಇವತ್ತಿಗೆ ಕೂತ್ಕೊಂಡು ಮಾತಾಡಿ ನಗಾಡ್ಕೊಂಡು ಹಿಂಗಂದ್ ಹೇಳ್ಕೊಂಡು ಇದ್ ಮಾಡ್ಕೊಂಡು ಹೊಯ್ಲಕ್ಕ, ಆದ್ರೆ ಅದು ನೆನಪು ಒಳ್ಳೆ ರೀತಿಯಾಗಿ ಇಪ್ಪಂತದೊಂದು ನೆನಪಾದಿದ್ರೆ ಅದ್ ನಿಮ್ಗೆ ಹೇಳಕ್ಕೂ ನೆನಪಿರುತ್ತೆ. ಇವತ್ತಿಗೆ ನಾನು ನಿಮ್ಮ ಹತ್ರ ಬಂದು ಮಾತಾಡಿಕೆ ಹೋದ್ದು, ನಾನು ನಿಮ್ಮ ಹತ್ರ ರ್ಯಾಶ್ ಆಗಿ ಮಾತಾಡಿಕೆ ಹೋದಿದ್ರೆ ನಿಮ್ಗೆ ಅಯ್ಯೋ ಅವ್ರ ಎಂತ ಮಾತಾಡ್ತಾರಪ್ಪ ಅಂದೇಳಿ ಹೇಳ್ತೀರಿ. ಅದೇ ನಾನು ನೆಗೆಡ್ಕೊಂಡು ಗಮ್ಮತ್ತಾಗಿ ಮಾತಾಡ್ಕೊ ಹೋದಿದ್ರೆ ಇಲ್ಲ ಅವ್ರೊಳ್ಳೆ ಮಾತಾಡ್ತಾರೆ ನಂಗೆ ಅಷ್ಟೇ. ಜೀವನದಂಗ ನಮ್ ನೆನ್ಪು ಮಾಡ್ಕೊಂಬೆಂತ ಒಳ್ಳೇದ್ನ ಮಾತ್ರ ನೆನ್ಪು ಮಾಡ್ಕೊಂಬ. ಆ ಒಳ್ಳೇದ್ ನೆನ್ಪು ಮಾಡ್ಕೊಂಬತ್ತಂಗೆ ನಾವು ಒಳ್ಳೆ ರೀತಿಯಂಗೆ ಇರ್ಕ, ಒಳ್ಳೇದ್ ಇಷ್ಟನ್ನೇ ಹಂಚ್ಕಂತ ಹೋದಿದ್ರೆ ನಮಗೂ ಒಳ್ಳೇದೇ ಉಳಿತು, ಅವರಿಗೂ ನೆನ್ಪಲ್ಲಿ ಒಳ್ಳೇದೇ ಉಳಿತು. ಆಗಳಿಕೆ ನಮ್ಮನ್ನ ನೆನ್ಪು ಮಾಡ್ಕೊಂಡಾಗಳಿಕೆ ಒಂದ್ ಮುಖದಾಗ ಒಂದ್ ನಗು ಬತ್ತು, ಅದು ತುಂಬಾ ಇಂಪಾರ್ಟೆಂಟ್, ಅದೊಂದು ತುಂಬಾ ಖುಷಿ. ಸೊ ಹಂಗಾಗಿ ಎಲ್ಲರೊಟ್ಟಿಗೆ ಎಂತದೇ ಮನಸ್ತಾಪ ಇರ್ಲಿ ನೀವು ಪರಿಹರಿಸ್ಕಣಿ, ಆದ್ರೆ ಅದನ್ನ ಮತ್ತೊಬ್ರು ಕಿವಿಗೆ ಹಾಕ್ಬೇಡಿ. ಅಲ್ಲಿಂದ ಹೋದಿದ್ರೆ ಅದು ಮತ್ತೊಂದ್ ರೀತಿ ಹೋತ್ತು, ಅಲ್ಲಿ ನಾವ್ ಹೇಳೋ ಸೆಂಟೆನ್ಸ್ಗಳು ಬೇರೆ ರೀತಿ ಹೋತ್ತು. ಸೊ ಅದಕ್ಕಿಂತ ಎಂತ ಇದ್ರು ನೀವೇ ಕೂತ್ ಪರಿಹರಿಸಿ. ಯಾರ ಮಧ್ಯೆ ಪ್ರಾಬ್ಲಮ್ ಇತ್ತು ಅವ್ರವರೇ ಕೂತ್ ಪರಿಹರಿಸಿ, ಅದಕ್ಕಿಂತ ಜಾಸ್ತಿ ಹೋಯ್ಬೇಡಿ. ಒಳ್ಳೆ ರೀತಿಯಲ್ಲಿರಿ, ನಗಾಡ್ತಾ ಇರಿ, ಖುಷಿಯಾಗಿರಿ ಅಷ್ಟೇ. ನೆಮ್ಮದಿ ಜೀವನಕ್ಕೆ ತಲೆಗೆ ಬೇಕಾಬ್ದು ಯಾವ್ದು? ನೆಮ್ಮದಿ ಇಪ್ಪದು ಯಾವತ್ತು? ಖುಷಿಯಿಂದ ಇದ್ದಾಳೆ. ಖುಷಿಯಿಂದ ಇಪ್ಪದು ಹೆಂಗೆ? ನಾವು ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದಾಗ ಆಟೋಮೆಟಿಕ್ ಖುಷಿ ಹೆಂಗಿರ್ಬೇಕಾದ್.
ಓಕೆ, ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ನಿಮ್ಮ ಮುಂಬರುವ ಚಿತ್ರಗಳಿಗಾಗಿರ್ಬೋದು, ನಿಮ್ಮ ತಂಡಕ್ಕೆ ವಿಶೇಷವಾಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕ್ಯಾರೆಕ್ಟರ್ಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಮಗೂ ಸಹ ನನ್ನನ್ನು ಕರೆಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೋಡಿದಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದವರು ಇಷ್ಟು ಹೊತ್ತು ಲಿಖಿತಾ ಶೆಟ್ಟಿ ಅವರು ಅವರ ಅನುಭವಗಳನ್ನೆಲ್ಲ ನಮ್ಮ ಜೊತೆ ಹಂಚಿಕೊಂಡ್ರು. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಕೃತಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.